ವಿದ್ಯಾರಮನೆ ಬ್ರಹ್ಮ ಕಲಕೋತ್ಸವರು കഴിഞ്ഞ ಮಾತಮ್ಮ ಕುಟುಂಬಕ್ಕೆ ಹಚ್ಚಿನಿ ದಿನ ಮಾತ ಮಂದಲಿಗೆ ಆತ್ಮೀಯ ಸ್ವಾಗತ ಮಂತ್ರಿಗಳು ನೋಡಿ ಇಲ್ಲಿ ಹೊರಕಾಣಿಗೆ ಕೆಲವಾರು ಜನ ಸಾಮಾನ್ಯ ರೂಪಗಳು ಹೊರಕಾಣಿಗೆ ಸಹಕಾರ ಮಾಡ್ತಾರೆ ಐತ ಅಮೌಂಟ್ ಕೊಡಲಿಕ್ಕಿಂತ ಸ್ವಲ್ಪ ಕಾರ್ಯಾಲಯ ಬಂದರೆ ಈಗ ಅಮೌಂಟ್ ಕೊಟ್ಟು ఇక్కడ అమౌంట్ కొట్టు మీరు ప్రతినిధులు అందుకే యాడ్ కొట్టినప్పుడు ఎటువంటి ఉదాహరణకి యాడ్ కొట్టినప్పుడు అందుకే లైవ్ ఈ యాడ్ కొట్టినప్పుడు వచ్చి నల్ల కొట్టుకుండా రైతుల అవకాశం మాటలు వస్తుంది కార్యాలయాలు వస్తువులు కొట్టు ప్రతినిధులు సహకారం కొట్టు సహకార మల్పుడు వందల గంట మాది అవకాశం ఉంది ఒక్క గుడిపులో కులైన పేరు
आयुष्यं तेजः आरोग्यं देहि मे अव्यवाहन देहि मे पुरुषोत्तम गोविंदानि गोविंद महागणपतये नमः प्रार्थनां समर्पयामि देवरा ಭಕ್ತಿಶ್ರದ್ಧಾಪುರಸರವಾದ ಪ್ರಾರ್ಥನಾ ಪಡಿ ವಿದ್ಯಾಲಯದ ಆ ಗೃಹ ಪ್ರವೇಶ ಉದ್ದೇಶದಲ್ಲಿ ಒಂದು ವಿಶೇಷವಾದ ದೇವತಾ ಸನ್ನಿಧಾನಗಳು ಅಮಂತ್ರಂಜನ ಗಣಪತಿಯಾಗ ಪ್ರಕಾರವಾದ 25 ಕಲಶ 5ನೇ ಕಲಶದ ಪುರ ಪ್ರತಿಷ್ಠಾಪನೆ ಹಂತದ ಈಗ ಗೋಳಾಲಕ್ಕನ ಪೂಜೆಯವರ ಬಂದಿದೆ ಪ್ರಧಾನ ಹೋಮ ಬಂದದ
ಕಲಶಾಭಿಷೇಕ ಮುಹೂರ್ತ ನಮ್ಮ ಕಾಲದೊಂದಿಲ್ಲ ಪುಷ್ಪಕಾರವಾದ ಆತನ ಕರ್ಮಾಂಗನ ಪುರ ದೇವರ ಸನ್ಯಾಸ ಸಂತೋಷ ಸ್ವೀಕಾರ ಹೊಂದಿಕೊಂಡು ದೇವತಾ ಪ್ರತಿಷ್ಠಾ ಮುಹೂರ್ತ ಎಂಜಿನುಂಡು ಐನೆ ಮುಹೂರ್ತ ಆವಿದ ಪರಮಾನಂದ ಕೊಡ್ತು ಆ ಮುಹೂರ್ತ ಒಬ್ಬೇ ರೀತಿಯ ವಿಷಯಗಳಿಗೆ ಇದು ಅಮೃತಗಳಿಗೆ ಮನಪಾದ ಆ ಪ್ರತಿಷ್ಠಾ ಮುಹೂರ್ತ ಸುಮುಹೂರ್ತ ಆದ ಮಂತ್ರಂಜನ ಕಲಶಬ್ದಾರ ಆ ದೇವದೇವರ ಪಲ್ಲೋಡು ಆ ಜೀವಗಳ ತಿಂದು ದೇವದ ಪಡ್ಯಾರ ಇಲ್ಲಾಗ ಪಡ್ಯಾರ ಪಾತ್ರನ ದೇವರ ಪರಮಾನಂದ ಕೊಡ್ತು ಮಂತ್ರಂಜನ ಕರ್ಮಾಗದ ಮಾತ ಇಂಜಿನ ಉಂಡು ಫಲ ಉಂಡು ಐನೆ ಆ ಕುಟುಂಬದ ಅನುಗ್ರಹವನ್ನು ಕುರಿತು ಕಾಪಾಡು ಆ ಮುಹೂರ್ತ ಸುಮುಹೂರ್ತ ಅವರ ಒಂದು ನಮ್ಮ ಆಸೆ ಒಂದು ದೇವರ ಭಕ್ತಿಶ್ರದ್ಧಾಪೂರ್ವಕವಾದ ಪ್ರಾರ್ಥನಾ ಆವಾಹಿತಾಭಿನಸೋ ಬಿಟ್ಟ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದ ಗೋವಿಂದ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ಮೆಲ್ಲ ಮೆಲ್ಲ
ಪಾಡಿ ನೂತಾಲ್ ಸಂತರ್ಲೆನ್ ಮಾದ ದುಂಬುದಿ ಹೋದು ಪಟ್ಯಾರಮಣೆ ಪವಿತ್ರವಾಯಿನಂಚಿನ ಮಣ್ಣೆ ಧರ್ಮದ ಮಣ್ಣೆ ಪುಣ್ಯದ ಮಣ್ಣೆ ದಯಬಂಡ ಇನಿ ಪಟ್ಯಾರಮಣೆದ ಸಂಸಾರವನ್ನು ಸಂತೋಷದ ದಯಬಂಡ ಬಾರಿ ಒಂಜಿ ದುಃಖದ ನಡೀತಿ ಒಂಜಿ ಕಾಲುಡು ಕಲ್ಲುಟ್ಟಿನ ಸಾನ್ನಿಧ್ಯದ ಪ್ರಕಾರವಾದ ಸತಿಮಾನೇಚಿಲ್ ಬರ್ಪಂಚಿನ ಸಂದರ್ಭ ಗೊಂದಲ ಮಾತಾಡ ಆ ಪೊರ್ತುಗೂ ಅಪ್ಪೆ ನುಡಿ ಕೊಡ್ತಾಳ ಎಂಚ ಬೋಡ ಅಂಚ ಮನ್ಪಾವಯ ಪನ್ಪುಣ ಅಪ್ಪನ ನುಡಿ ಆಯಿತು ಆ ನುಡಿ ಪ್ರಕಾರ ನೀನು ಪಟ್ಯಾರ ಮನೆ ಸಂಸಾರ ನಡಪಾದು ಅಂಚಾದಿ ಪುನಗ ನಡಪಾದು ಕೊನ್ನ ಬೊಕ್ಕಲ ಈ ಸಾನ್ನಿಧ್ಯೋಡ ಪ್ರಚೋದಿತಾನ ಆ ಪಂಚದಾನ ಮುಖಾಂತರ ಅನಗ ಕುಟುಂಬಗೂ ಧರ್ಮದೈವ ಬೋರ್ಡ್ ಪನ್ಪುಣ ಸಂಕಲ್ಪ ಮಂತೊಂದು ಪಶ್ಚಿತಾನಂತ ಮಂತ್ರಿ ಈ ಕುಟುಂಬಗೂ ಧರ್ಮದೈವ ಬೋರ್ಡು ಪನ್ಪುಣ ಸಂಕಲ್ಪ ಮಂತೊಂದು ಸುಮಾರಿ ಪನ್ಪುಣ ಒಂದು ತರವಾರದ ಕುಟುಂಬಗೂ ಧರ್ಮದೈವ ಪ್ರಧಾನ ಯಜಮಾನಿ ಎಂದು ಬೋಡಿಗೆ ಆ ಯಜಮಾನ ಇತ್ತಂದಾಂಡ ಆ ಕುಟುಂಬ ಇಡೀ ರಕ್ಷಣೆ ಮಾಡ್ಕೊಂಡು ಶಕ್ತಿ ಇತ್ತಂದಾಂಡ ಜುಮಾದಿ ಪನ್ಪುಣ ಅಂಚಿನೆಟ್ಲ ಬಂಟರು ಸಮಾಜಗಳು ಇದೇ ಜುಮಾದಿ ಪ್ರಧಾನ ಕಲ್ಲುಟ್ಟಿ ಬಂದಿದ್ದು ಮಿಯಾರಿಗ ಸಚಿವರು ಕುಟುಂಬ ರಕ್ಷಣೆ ಮಾಡ್ಕೊಂಡು ಅಂಚಿನ ಅಂಚಿನ ಜುಮಾದಿ ಆ ಜುಮಾದಿ ಇತ್ತಂದಾಂಡ ಆ ಕುಟುಂಬ ರಕ್ಷಣೆ ಪನ್ಪುಣ ನನ್ನ ಈ ಮಣ್ಣಡೆ ಹಿರಿಯ ಹಾಕಲ ಪೆರಿಯ ಹಾಕಲ ತಾಲೋಡು ಚರಚನ ದೈವ ಒಂದು ಪೊರ್ತುಗು ಮರತ ಮುದಿಯಲ್ಲಿ ಇರ್ತದೆ ಆ ಪೊರ್ತುಗು ವಿಠಾಲ್ ಶೆಟ್ರು ರೈತರು ಮಾತೆ ನಮ್ಮ ಕುಟುಂಬ ರಾಶಿ ಮಂತ್ರಿ ಆ ಸಾನ್ನಿಧ್ಯೋಡಂಜಿ ಚಾವಾಡಿ ನಿರ್ಮಾಣ ಮಂತ್ರಿ ಚಾವಾಡಿ ನಿರ್ಮಾಣ ಬೊಕ್ಕ ಆ ಕಲ್ಲುಟ್ಟಿ ಮತ್ತು ಆರಾಧನೆ ಮಂತ್ರಿ ಸಾನ್ನಿಧ್ಯ ನಿರ್ಮಾಣ ಐದು ಬೊಕ್ಕ ದಾಣ್ಣ ಇನಿ ಒಂದು ಮಾತು ಸಂತೋಷ ಚಾವಾಡಿ ಬರ್ತಾರೆ ಬಾರಿ ಸಂತೋಷ ಇಂಕಲೇಲ ಸಂತೋಷ ಆ ಸೇವೆ ಮಂತ್ರಿ ಕೊಂಚಿ ಕೃತ್ಯಾನತ್ತ ಪನ್ಪುಣ ಅವ್ನಿಗೆ ಬಾರಿ ಸಂತೋಷ ಆ ಪ್ರಕಾರ ಇಂಥ ಚಾವಡಿ ಮಾದ ತಂತ್ರದ ಮುಖಾಂತರವಾದ ಗೋಡಾಪಣಂಜಿನ ಆ ಕ್ರಮಗಳ ಮಾದ ಮಾಡಿದ್ದಾರೆ ಇನಿ ಪುನರ್ ಪ್ರತಿಷ್ಠೆ ಪನ್ಪುಣ ದೈವಲು ಬೋದು ಇಲ್ಲಡಿ ಯಜಮಾನ ಬೋದು ಕುಲ್ಲುಣೆ ಯಜಮಾನ ಕುಲ್ಲು ಕೊಡುವ ಮುತ್ತುಗು ತುರುಕಾದಮ್ಮ ಪ್ರತಿಮಾನಿ ಸಂಪ್ರದಾಯ ದಯಬಂಡ ಒಂದು ದೇವರಾದ ದೇವರನ್ನ ಕಟ್ಟಿಡ ದೇವರಿಗೆ ಕೊಡಿ ಏರಿದು ರಥೋತ್ಸವದ ಬಲಿ ಉತ್ಸವ ಅವಳು ಸಂದರ್ಭ ಆ ಬಲಿ ಉತ್ಸವದ ದೇವರ ತುಂಬಂಚಿನ ಆ ದೇವರ ಮಾನಿಬೋದು ದೈವಲ ಭೂತಾಲ ಬಾಂಡಿಯಲ್ಲ ತುಳುನಾಡಿನ ಪರಶುರಾಮನ ಸೃಷ್ಟಿ ಪ್ರಕಾರವಾದ ದೈವಲದ ಕಟ್ಟಡ ದೈವದ ಮಾನಿ ಓಡು ಅನ್ಕೊಂಡ ಸಂಕಲ್ಪ ಅಂತ ಇಂಥ ನೋಡು ಪ್ರತಿಮಾನಿ ಬರ್ಪಣಂಚಿನ ಕೊಟ್ಟು ಪ್ರತಿಮಾನಿ ಬರ್ಪಣ ಕೊಟ್ಟು ಹೆಚ್ಚು ಕಮ್ಮಿ ಇತ್ತಂದಾಂಡ ಸೀಮೆದ ದೇವಿಯ ಪ್ರಥಮವಾದ ಅರ್ಧನಾರೇಶ್ವರಿ ದೇವರ ತುಂಬತ್ತಾದ ಪ್ರಾರ್ಥನೆ ಮಂತದ್ದು ಗ್ರಾಮಗೂ ಬಂದಾಗ ಸೀಮೆಗ ಮಾಗಣಿಗೆ ಬಂದಾಗ ಆ ಲಕ್ಷ್ಮೀನರಸಿಂಹ ದೇವರ ತುಂಬತ್ತಾದ ಸೋಮನಾಥೇಶ್ವರ ತುಂಬುವುದು ಗ್ರಾಮವು ಜಪ್ಪನಾಗ ಲಕ್ಷ್ಮೀನರಸಿಂಹ ದೇವರ ತುಂಬುವುದು ಅಂಚನೆ ಗ್ರಾಮ ದೈವಾಯಿನ ಅಂಚಿನ ವೈದ್ಯನಾಥೆ ಅರಸು ಆ ಮೂವೇರು ಕಾರ್ಯಕ್ಕೆ ತುಂಬುದಿ ಒಂದು ಪಟ್ಯಾರ ಮನೆತ ಸಂಸಾರದ ನಾಗದೇವಿರನು ಅಂಚನೆ ಕಟ್ಟಮಣ ದೇವಿರನು ಮನೆ ದೇವಿರನು ಅಂಚನೆ ಪೂರಿಯಾಗಲು ಮತ್ತು ತುಂಬುದಿ ಒಂದು ಇಂಥ ದಿನಟ್ಟು ಆ ಮುಕ್ಕಾಲಿನ ಔಷಧನ್ನೇ ಕೊರ್ಪಣ ಸಂಪ್ರದಾಯ ಅಂಚಾದಿ ಔಷಧನ್ನೇ ಕೊಟ್ಟು ಜಲಕ ಸಿಂಗಾರಾದ ಪ್ರತಿಮಾನಿ ಬರೋಡು ಬಂದ ಸಂಕಲ್ಪ ಮಂತ್ರ ಪ್ರಕಾರವಾದ ಇಂಥ ದಿನಟ್ಟು ತಂತ್ರವರ್ಗ ಪಟ್ಯಾರ ಮನೆತ ಸಂಸಾರದ ಮಾತ ಅಬ್ಬೆ ಲೋಕು ಬೆಕ್ಕಿ ಪಲೆ ಆಣು ಪೊಣ್ಣು ಮಾತ ಒಂದು ಕುಟುಂಬ ಸೇರಿದು ಇಂಥ ವೆಂಕಟರಮಣ ದೇವರಿಗೆ ಮಾತ ಮುಡಿಪು ಸಂದಾಯಕ ಮತ್ತು ಇಂಥದ್ದು ಮಧ್ಯಾಹ್ನ ಒಂದು ಪ್ರತಿಷ್ಠಾಪನೆ ತುಂಬು ಆ ದೈವಲ್ನ ಪ್ರತಿಮಾನಿ ಬರ್ಪವರು ಒಂದು ಸಂಕಲ್ಪ ಒಂದು ತಂತ್ರಜ್ಞರ ಮುಖಾಂತರವಾಗಿ ನಡ್ಕೊಂಡ ಕೊಟ್ಟರು ದಾಳಾಲ ವಿಷಯ ತತ್ತಿತ್ತು ನನಗೆ ಕಟ್ಟಬಾರದು ಈ ಜಾಗ ಅಪಣಂಚ ಜುಮಾದಿ ಬಂಡ ನೆಟ್ಟೆ ಸಹಾಯದ ಗಂಧ ನೋಡಿ 14 ದಿನದ ಚಾವಾಡಿಗೆ ಬೋದು ಆ ಸಂಸಾರನ ಮಾತ್ರ ರಕ್ಷಣೆ ಮಲ್ತು ಕೊಡುವ ಸರ್ವೇರಿ ತಂತ್ರ ಭಾಗ ಇರ್ತದೆ ಸರ್ವೇರಿ ಪ್ರಾರ್ಥನೆ ಆನಂದ ಚೇರಿ ಭಾವದ ಚೇರಿ ಆಮೇಲೆ ಹಲೋ ಮುಂದೆ ಐಕ್ಯದಾಗು ಬಂದಿರ್ತಾರೆ ಏಳು ಪಾಲು ಗೊತ್ತು ಬರಿಕೆ ಮಾಕನೆ ಕೂಡಿ ರಾಜ್ಯ ನಮ್ಮಿ ಸಂಸಾರ ಧರ್ಮದೈವ ಅನ್ನ ಪ್ರಪಂಚದ ಶಾಖರಿಗೂ ಮುಚ್ಚಿ ತಕ್ಕನೆ
ಕುಟುಂಬಕ್ಕೆ ವಿದ್ಯಾಪ್ರಸಾದ ಸ್ವಾಮಿಗಳಾಗಿ ಅದು ಆ ಸರಿಯಾದ ಸಮಯ ನಮ್ಮ ಲೆತ್ತಿಂದಲ ನಂಗೆ ಸ್ವಾಮಿ ತುಕ್ಕೆ ಬ್ರಹ್ಮಣ ನಂಗೆ ಭಾಗ್ಯಪ್ಪ ನಾಡ ಅಪ್ಪ ಕಲ್ಲೂರಿ ಬಂದಿಲ್ಲಿ ಜೀವನ ಬಯಸದೆ ಪೂರ ರಾಜದೇವರು ಅರೆ ಈ ಕುರಿತು ನಮ್ಮ ಸಂದರ್ಭವಂತರು ಬಯ್ಯದ ಸಂದರ್ಭಗಳವರೆಗೆ ಕೊಂಚ ಅಡಚಣೆ ನಂತರ ಮತ್ತೆಲ್ಲ ನಂಗೆ ಕುಟುಂಬಿಗೆ ಮಾತರಿಗ ಈ ಒಂದು ಭಾಗ್ಯ ಇತ್ತು ಅಂತಾರೆ ಆ ಭಾಗ್ಯ ನಂಗೆ ವಿದ್ಯಾಪ್ರಸಾದ ಸ್ವಾಮೀಜಿ ನಡೆದ ನಂಗೆ ಕಲ್ಲಾಯಿ ಬಿಟ್ಟವರೇಕಲ್ನ ಮಾರ್ಗದರ್ಶನಗಳು ಈ ಒಂಜಿ ಕುಟುಂಬ ಓಲೋಲೆತ್ತಿನ ಒಂಜಿ ಅದು ಐತೊಟ್ಟಿಗೆ ವಿಶ್ವನಾಥ ಶೆಟ್ಟರನ್ನ ಮುಖೇನಡು ತಮ್ಮ ಪಡ್ಯಾರ ಮಣಿತ ದೈವಸ್ಥಾನ ಮಿತ್ತು ಕಟ್ಟಿನಾರು 53 ವರ್ಷ ದುಂಬು ಇನಿ ಕಾರಣಗ ಪೂರ ಐತ ಬದಲಾವಣೆ ಅದು ಬದಲಾವಣೆಗೆ ಪೊರ್ಲು ಕಲ್ತದು ಪೊರ್ಲುದ ಚಾವಡಿ ಧರ್ಮ ಚಾವಡಿ ಅಂಚಾದು ಕುಟುಂಬಕ್ಕೆ ಮಾತ ಏಕ ಮನಸ್ಥಿತಿ ಇದ್ದದು ಒಟ್ಟಾದು ಇನಿ ಕುಟುಂಬದ ಹಿರಿಯರು ಗಣ್ಯರು ಕಿರಿಯರು ಬುದ್ಧಿಯರು ಇಷ್ಟರು ಅಂಚನೆ ಭಿನ್ನರು ಅಂಚನೆ ಇದೊಟ್ಟಿಗೆ ನಮ್ಮ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಲ್ಲ ನಮ್ಮ ಪಡ್ಯಾರ ಮನೆ ಕುಟುಂಬದ ಒಟ್ಟು ಸೇರಿದು ಇಲ್ಲಿ ಬ್ರಹ್ಮಕಲಶ ಕಾರ್ಯಕ್ರಮ ನೆರವೇರುತ್ತೇರಿ ಅದನ್ನ ಉಪಸ್ಥಿತಿ ಮೂಲೆ ಅದರ ಪಾತ್ರ ನನಗೆ ಗುರುಡು ಬಂದು ವಿನಂತಿ ಹೊಂದಿದೆ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ಭವತಿ ವಿಮನುಭಾವಾ ವೇದಮೂಕೋಪಿ ವಾಗ್ಮೀ ಜಡಮತಿರಪಿದಂತು ಜಾಯತೆ ಪ್ರಾಜ್ಞಮೌಲಿಕಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇತ 200 ವರ್ಷದ ಪುರಾಕೃತ ಈ ಸ್ಥಾನಡೆ ಕಾಲ ಕೂರ್ದು ಬಂದಾಗ ಪ್ರತಿವಂಜಿಲ ದೇವರ ಚಿತ್ತಡ ದೈವ ಚಿತ್ತಕ್ಕೆ ಬತ್ತನ್ನು ಆಪುಗಳು ಪಡಬೇಕು ಉದಾಹರಣೆಯಾಗಿ ಸ್ವಲ್ಪ ಜೀರ್ಣೋದ್ಧಾರದ ಪ್ರಕ್ರಿಯೆ ಮಾತಾಡ್ತಾರೆ ಇಂಥ ದಿನಟ್ಟು ಮಧ್ಯಾಹ್ನ ಬ್ರಹ್ಮಕಲಶೋತ್ಸವ ಮಂತ್ರನ ಸಂದರ್ಭ ಈ ಪಡ್ಯಾರ ಮನೆ ತನಕ ಒದಗಲು ಬರ್ತದೆ ನಮ್ಮ ಬದುಕಡೆ ಧರ್ಮದ ಮಿತ್ತು ನಮ್ಮ ಸಮಾಜ ಉಂಟು ನಾವು ಧರ್ಮ ಉಂಟುದೇ ದೈವ ದೇವರ ಬಗ್ಗೆ ನಂಬಿಕೆ ಇತ್ತು ನಮ್ಮ ಇನ್ನಿದ್ದು ಆದಮಂತಂಡ ನಾವು ಎಟ್ಟೆ ಇಪ್ಪು ಹಾಳು ಇಪ್ಪು ಎಣ್ಣೆ ಇತ್ತಂದಲ್ಲ ಯೌವನದ ಹಾಡು ಬೇರೆ ಬಂತ ಅಂತ ಅಂಡಲ್ಲ ನಮಗೆ ನಮ್ಮ ನೆನಪಾಪನೆ ಜನಪಟ್ಟ ದೈವ ದೇವರನ್ನ ಸನ್ನಿಧಾನ ದೈವ ದೇವರಿಗೆ ಮೋಸ ಮಂತ್ರ ನೋಡಿ ಬದುಕರಾಪಚಿಯಿಂದ ಗೊತ್ತಿತ್ತು ನಡೆದಾವನ್ನೇ ಸಮಾಜ ಇಲ್ಲಿ ಪೊರುಡು ಬದುಕೊಂಡು ಅಂಚಾದ್ರೆ ದೈವ ದೇವರನ್ನ ಬಗ್ಗೆ ನಂಬಿಕೆ ಇತ್ತಂಡಲ್ಲಿ ಸಮಾಜ ಪೊರುಡು ಧರ್ಮ ಇಜ್ಜಿಯಿಂದ ಅಂಡ ಸಮಾಜ ಇಜ್ಜಿ ದೈವ ದೇವರ ನಂಬಿಕೆ ಇಜ್ಜಿಯಿಂದ ಅಂಡ ಧರ್ಮ ಬರೀಬೇಕು ಅಂಚಾದ್ರೆ ಧಾರ್ಮಿಕವಾಯಿನ ಚಿತ್ರನ ಆಚರಣೆ ಬರೆಯೋಡು ಒಂದು ಅಂಡ ದೇವದೇವರನ್ನ ಬಗ್ಗೆ ನಮ್ಮ ದೃಢವಾಯಿನ ಚಿತ್ರ ನಂಬಿಕೆ ಬೋಡು ಮಾತಾಡ್ತಾ ಒಂದೇ ನಮ್ಮ ಅನುಭವಗಳ ಬರ್ಪನ ಸಂಗತಿ ಗೋಡಾಯಿನಾತು ಉಂಡು ನಮ್ಮ ಎಣ್ಣೆಲಕ್ಕನೆ ಪೂರಲ ಆಪುನುಂದಿತ್ತಂಡ ನಮ್ಮ ಎಣ್ಣಂದ್ರೆ ಎವಲ ಆಪುಜಿಯಿಂದ ಇತ್ತಂಡ ನಮ್ಮದ ಮೀರಿದ ಚಿತ್ರನ ಶಕ್ತಿಗೆ ತರತಕ್ಕಾದ ಬದುಕಿನ ಅಗತ್ಯ ಬರಂದೇ ಇತ್ತದು ಅಂಡ ಏದೋ ಸತ್ಯ ನಮಗೆ ಗೊತ್ತುಂಡು ನಮ್ಮ ಹೆಣ್ಣಿನ ಆವಂದೆ ಪೋಪನೆಲ್ಲ ಉಂಡು ನಮ್ಮ ಹೆಣ್ಣಂದ್ರೆಲ್ಲ ಆದ ಪೋಪನೆಲ್ಲ ಉಂಡು ದಾಯಿ ಪಕ್ಕ ನೆಕ್ ಮಾತ ಕಾರಣವಾಯಿನ ಚಿಂತನ ಒಂಜಿ ವಿಶೇಷವಾಯಿನ ಚಿಂತನ ಶಕ್ತಿ ನಮ್ಮ ಬದುಕನ್ನು ಉಂಡು ಪಂಡ್ರೆ ನಮಗೆ ತಿಳಿಯೊಂದಿಲ್ಲ ಅಂಚಾದೆ ಆ ನಂಬಿಕೆ ನಮ್ಮಟ ಗಟ್ಟಿ ಬೋಡು ನಮ್ಮ ಕನ್ನಡ ನಮ್ಮ ಹಿರಿಯರ ನಗಲು ಮಾತ್ರ ನಂಬುದನ್ನ ಕ್ರಮನೇ ಬೇತ ಇತ್ತೇನೆ ಏತ ನಂಬಿಕೆ ಇತ್ತಂದ್ರೆ ಪಂಡ ಉಣರೆ ನುಪ್ಪಿಜಿಯಿಂದ ಅಂಡದ ಅಗಲು ದೈವ ದೇವರನ್ನ ಚಾಕ್ರಿ ಮಲ್ಪನೆಟ್ಟು ಪಗ್ಗುದ ಪರ್ಬ ಬೇಷದ ಪರ್ಬ ಕೊರ್ಪನೆಟ್ಟು ಇವ್ಲ ಮೋಸ ಒಂದಿತ್ತಿಗಿ ಅವು ಏತೇ ಭಂಗ ಇತ್ತಂಡ ಉಳಿತ ಇಲ್ಲಿ ಇತ್ತಂಡದ ತಿನ್ನರೆ ಒಂಜಿ ಪಡ್ತು ನುಗ್ಗು ಗತಿಜಿಯಿಂದ ಅಂಡಲ್ಲ ವರ್ಷಕ್ಕೆ ಎವ್ರು ಸರ್ತಿ ಕಾಲಕ್ಕೆ ಸಂದಾಯ ಅವಡ ಅವೆಲ್ಲ ಸಂದಾಯ ಮತ್ತೊಂದು ಇಪ್ಪನ ಒಂಜಿ ಕಾಲ ಇತ್ತಂಡು ಬೊಕೊಂಜಿ ಕಾಲ ಇತ್ತನೆ ಜನ ಪಂಡ ನಮ್ಮ ಎಲ್ಲೇ ಇಪ್ಪನಗ ಒಂಜಿ ತೆರತರ ತಮುದಿಯಂಡ ಒಂಜಿ ನಾಗಬನಟ ಒಂಜಿ ಕಲ್ಲು ತೋಜಿಂದ ಈಗ ನಮಸ್ಕಾರ ಬಂತೊಂದಿತ್ತ ಪೆರದಮದ ತಮುದಿಯಂಡ ಒಂಜಿ ಮಣೆ ಮಂಚ ಹಾಳಾದ ಬೋದಿತ್ತಂಡಲ್ಲ ಅವು ಮಲ್ಲೆ ಇಜ್ಜಿ ಅವು ದೈವ ದೇವರನ್ನ ಸನ್ನಿಧಾನ ಪಂಡ ನಮ್ಮ ನಡಪಡ ಒಂದಿತ್ತ ಈಗ ಅಷ್ಟು ತೆರತಕ್ಕಾದ ಬದುಕೊಂದಿತ್ತ ಅಂಡ ಇನಿ ಓದು ಬರೋ ಜಾಸ್ತಿ ಲೆಕ್ಕ ಕಾಲ ಬದಲಾವಣೆ ಆಯ್ತಂದು ನೀವು ಒಟ್ಟಾರೆ ಹೋದು ನೀವು ನಮಸ್ಕಾರ ಮಲ್ಪಲೆ ನಂಬಲೆ ಪಂಡ ನಮ್ಮ ಹಿರಿಯರು ಹುಡುಗಿಯರು ನಂಬುಗಿಯರು ಅದಕ್ಕೋಸ್ಕರ ನಮ್ಮ ಇಲ್ಲಿ ದಾನಿ ಮಲ್ಪಡು ಕೊಟ್ಟ ಮಣೆ ಮಂಚ ಇತ್ತಂಡದ ಕೊಂಚ ಎಡ್ಡೆ ಶ್ರದ್ಧಾ ಕೇಂದ್ರ ನಿರ್ಮಾಣ ಮಾಡ್ತದೆ ಗುಂಡನ ಮಾತ ನಿರ್ಮಾಣ ಮಾಡ್ತಾರೆ ಆ ಗುಂಡಾಡಿ ಎಡ್ಡೆ ರೀತಿಯ ಪ್ರತಿಷ್ಠೆ ಮಾಡ್ತದೆ ಬ್ರಹ್ಮಕಲಶೋತ್ಸವ ಮಾಡ್ತಾರೆ ಸನ್ನಿಧಾನ ನಗಲಿಗೆ ತೋರ್ಪಾಂಡ ಮಾತ್ರ ಅಗ್ರ ನಂಬುವುದು ಅಂಚಿನ ಬೇಲೆ ನಮ್ಮದವರ ಆವಡಿತ್ತಂದ ಈ ತುಳುನಾಡಿದ ಪರಶುರಾಮ ದೇವರ ಸೃಷ್ಟಿ ಮತ್ತದ ಈ ಕಡೆ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಂಡೆ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಂಡೆ ನಾಗರಕಂಠ ಜೀರ್ಣೋದ್ಧಾರ ಆಗ್ತಂಡೆ ಆಯ್ತ ಮೂಲಕ ನಮಗೆ ಪರಮಾನುಗ್ರಹ ಆದ ನಮ್ಮ ಪುರುಡು ಬದುಕೊಂದಿಲ್ಲ ಅಂಚೆ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಕರಾವಳಿ ಜಿಲ್ಲೆಗೆ ವಿಶಿಷ್ಟವಾಯಿನ ಚಿತ್ತನ ಶಕ್ತಿ ಉಂಟು ದೈವ ದೇವರ ನಗಲಿಗೆ ಅದ್ಭುತವಾಯಿನ ಚಿತ್ತನ ಕಾರಣಿಕ ಉಂಟು ಅಂಚಿನ ಜಾಗಡೆ ನಮ್ಮ ಮಾತದಿಕ್ಕಡ್ಲ ಸನ್ನಿಧಾನ ಜೀರ್ಣೋದ್ಧಾರ ಮಲ್ಪಡುಕೊಂಡ ಮಾತೆರೆಲ್ಲ ಅಪೇಕ್ಷೆ ಅದಕ್ಕೋಸ್ಕರ ಈ ಊರುಡು ಇತ್ತನಗಳು ಈ ಊರುದು ಬಿದಾಯಿಪೋದಿತ್ತಲ್ಲ ಈ ಊರಿಗೂ ಗೊಡಾಯಿನ ಸೇವೆನ ಸಂದಾಯ ನಗಲಿನ ಮಾತೆರೆಲ್ಲ ಗಣ್ಯಮಾನ್ಯರನ್ನ ಸಹಕಾರದವರ ಇನಿ ಆಡಳಿತ ಸಮಿತಿಗಳು
ಮಸ್ತ್ ಜನ ಮುಲ್ಪ ಉಳ್ಳೇರು ಮಾತಿನ ಪುದಾರ ಪಂಡ್ರೆ ಆವಂದಿತ್ತೆ ಅಂಚಿನ ಸುಶಾಂತ ಭಂಡಾರಲಿಪ್ಪು ಪಟ್ಯಾರ ಮನೆ ಮಹಾಬಲ ಆಡ್ವೇರು ಆನಂದ ಶೆಟ್ಟರು ఒక ಮಾತ ಉಪಾಧ್ಯಕ್ಷರು ಬ್ರಹ್ಮಕಲಶ ಸಮಿತಿಯ ಮಾತ ಕಾರ್ಯಂತಿರಲ್ಲ ನಿಗನ್ನ ಮಾತೆಲ್ಲ ಸೇರಿ ಕೀಡು ಒಂದು ಬಾರಿ ಪೊರ್ಲು ಕಂಟಡಿ ಈ ದೈವಸ್ಥಾನದ ಜೀರ್ಣೋದ್ಧಾರ ಆಗ್ತಂಡೆ ಇಲ್ಲಿ ಮುಹೂರ್ತಡು ಪ್ರತಿಷ್ಠಾಪನ ಹೊರತಿಗೆ ನಮ್ಮ ಗಿಡ ಬರ್ಕೊಂಡು ಒಂದು ಅವಕಾಶ ಒದಗದ ಬರ್ತಂಡೆ ಇಲ್ಲಿ ಬಯ್ಯದ ಸಭೆಟ್ ಯಾನಿ ಮುಲ್ಪ ಪಾಳು ಪಡೆ ತೊಂಡಿರ್ತಂಡೆ ಅಂಡ್ ಇಂಕ ಅನಿವಾರ್ಯವಾದ ಚಿತ್ರ ಪ್ರಸಂಗ ಬರ್ತೀನಿ ಅವರ ಶಶಾಂಕ ಬಂಡಲಿ ಇದು ಕಾಂಡನೆಯಲ್ಲಿ ಬಲ್ಲೆ ತೊಂದರೆ ಬ್ರಹ್ಮಕಲಶೋತ್ಸವದಲ್ಲಿ ಶ್ರೀ ಬರ್ತಾನೆ ಎಡ್ಡೆ ಹಾಕೊಂಡು ಸರಿಯಾದ ಏನು ಬಂದಗಡೆ ಬ್ರಹ್ಮ ಮಹಾಕಲಶದ ಅಭಿಷೇಕಕ್ಕೆ ಪುರತಾ ನಡೆದವರ ಜನಡದವರನ್ನೇ ಕಲಶಾಭಿಷೇಕ ಮಲ್ಪನ ಪ್ರಸಂಗದ ಈ ಜಾಗರ ಒದಗಿ ಬರ್ತಂಡೆ ಮುಲ್ಪದ ಸನ್ನಿಧಾನಗಳು ಮತ್ತೆ ಗಟ್ಟಿಯಾದಂಥದ್ದು ಈ ಮನೆತನಕ್ಕೆ ಪಟ್ಯಾರ ಮನೆತನಕ್ಕೆ ಮಾತ್ರ ಅರ್ಥ ಆಗುತ್ತೆ ಏರೇರೆ ಭಕ್ತರಿನಗಳು ಏರೇರೆ ಚಾಕ್ರಿ ಮಂತ್ರನಗಳು ಏರೇರೆ ಶಕ್ತಿ ಮೇರಿದ ಸಹಾಯ ಮಂತ್ರನಗಳು ಮಾತೆರಗಳ ದೇವರ ಮಸ್ತ್ ಎಡ್ಡೆ ದೈವ ದೇವರಗಳ ಪೂರ್ಣ ಅನುಗ್ರಹ ಸಿಕ್ಕದೆ ದೈವ ದೇವರ ನಂಬಿಕೆಯ ಮಟ್ಟ ಸ್ಥಿರವಾದಿತ್ತೊಂದು ಈ ಊರುಡಿತನಗಳಿಪ್ಪು ಮುಲ್ಪಡದ ಪರವರು ಪೋತ್ರಗಳಿಪ್ಪು ಹಾಗೆಲ್ಲ ಮಾತ್ರ ಬೆಂಪು ನಕ್ಷತ್ರ ದೇವರಿಗೆ ದೈವ ದೇವರ ಮತ್ತೆ ಅನುಗ್ರಹ ಮಂತ್ರದ ಹಾಗೆಲ್ಲ ಕೈ ಕೂಡ ಅದು ಕೊರದು ನನ್ನಂಜಾತ ಸಾಮಾಜಿಕವಾದ ಚಿತ್ರ ಸೇವೆ ದೈವ ದೇವರನ್ನ ಬಗ್ಗೆ ಸೇವನ ಸೌಭಾಗ್ಯನ ದೇವರ ಕೊರಡು ಪಡ್ತೆ ನಾನು ನಟೊಂದು ಈಗ ಮಾತೆಲ್ಲ ಬೇರೆ ರೂಪದಿಂದ ಸೌಭಾಗ್ಯನ ದೈವ ದೇವರನ್ನು ಕೊರಡು ಪಡ್ತೆ ನರಡು ಪಾತ್ರ ಮುಗಿಪೆ
ನಾನು ಮನೆದೇವರ ಮನೆ ಮೆಚ್ಚ ಧರ್ಮത്തിന് ಅಂದು ಮಲ್ಪವನ್ನು ಇಳಿಮುಟ್ಟ ಯಾವ ಕಾರ್ಯ ವಿಳಂಬ ಆರಬಿಡ್ತಿನ ಮಾಯಡಿ ಕುಲತ್ತು ಪಾಪನ ಸಂಸಾರ ಎನ್ನ ಪಟ್ಟವರ ಮನೆ ಇಲ್ಲಿ ಬಂದು ತೀರ್ಮಾನ ಮಲ್ಪಂಬ ಸಾಮಾನ್ಯ ಸಮಯ ಸಂದರ್ಭ ಪ್ರಕಾರ ಅಧೀರ ವ್ಯವಸ್ಥೆ ಜೀರ್ಣೋದ್ಧಾರ ಮಲ್ಪುಡು ಕೊಲಗು ಭಾಷೆಯಲ್ಲಿ ಕೊಲ್ಪ ಒಂದು ಜತ್ತ ಬಿದಾಟ ಗೋಪಿನ ನಿಮಿತ್ತ ಮಾತ್ರ ಆರಳ ಬಾರಳ ಎಂಗುಳು ತುಂಬ ಮಾಡ್ತಾ ಭಾಷೆಯನ್ನು ಕೊಡ್ತಿನ ಮಾಯಗಾರನ ತಂದಿದ್ದಾರೆ ಅಂಚಿತ್ತ ಸಮಯ ಸಂದರ್ಭ ಪ್ರಕಾರ ಕೊರಡು ಮತ್ತು ಕಣ್ಣಾರ ತೂಪಿನ ಕೈವಾರಿಕೆಯನ್ನು ಯೋಗಲ ಭಾಗ್ಯಲ ಕೂಡ ಅದು ಕಂಡಲ ತಪ್ಪಾವಂದು ಸಮಯ ಸಂದರ್ಭ ಪ್ರಕಾರ ಎಂತ ಇಚ್ಛಾ ಧರ್ಮ ಚಾವಡಿ ಬಂಪ ತೀರ್ಮಾನ ಮಲ್ಪ ಒಂದು ಯಾವ ಕಾರಣ ಆಶೆ ತೀರ್ಥ ಬಂಪ ಭಾಷೆ ಅನ್ಕೊಂಡು ಇದ್ದೇನೆ ಸಂಸಾರವು ಅವಳು ಇಂತಹ ನೋಡಿ ಯೋಗ ಕೂರ್ದು ಬರ್ತನತೆ ಯೋಗ ಕೂಡ ಲಗ್ನ ಮುಹೂರ್ತ ಕೂರ್ದು ಬರ್ ಪೂಜೆ ಕತ್ತಿದ್ದಾರೆ ಅವೇ ಪ್ರಕಾರ ಇಂತಹ ಯೋಗಲ ಭಾಗ್ಯಲ ಕೂರ್ದು ಬರ್ತನೆಯ ಸಂಸಾರ ಮಂಡಲ ತಪ್ಪಾವಂದು ಅಂಚಿತ್ರ ಪೊರ್ತುಗಳಿಗೆ ಬರ ತೀರ್ಮಾನ ಪ್ರಕಾರ ಮುಡಿ ಭಾಸ್ಕರ ದೇವರು ಇದೊಂದು ಬರ್ತನ ಪೊರ್ತು ಸಮಯ ಸಂದರ್ಭ ಪ್ರಕಾರ ನಮ್ಮ ಮನೆ ಮಂಚವನ ಸುತ್ತಮುತ್ತ ಪ್ರತಗಳಿಗೆ ಹೋಗಬಾರುತ್ತೆ ಅಂಚೆನೆ ವಜ್ರಗಾಯ ರಂಗೊಂಡು ತೀರ್ಮಾನ ಪ್ರಕಾರಗಳ ಅಮೃತಗಳಿಗೆ ಕುಪ್ಪ ಒಂದು ಬತ್ತನ್ನ ಕಲಶ ಮೈತೊಂದು ಬತ್ತರು ಕಲಶದ ಪೂರ್ಣತಾವೇ ಆ ಒಂದು ಬತ್ತಯೇ ಇದನ್ನ ಯಾವ ಒಂದು ಸತ್ಯಗಳು ಮಾಡಿದ ಸತ್ಯಗಳು ಯೋಗಗಳು ಕೊಟ್ಟು ತೀರ್ಮಾನ ಮಲ್ಪ ಒಂದು ಬತ್ತಿನ ಅಂತೇಳಿ ಕಲ್ತಿದ್ದಾರೆ ಅದೇ ನೂಲು ಪಾಲು ಕೊಟ್ಟಾರೆ ಆತ್ಮರಂಗ ಭಕ್ತಿಯಿಂದ ಪಾಪನ ಸಂಸಾರ ಭಕ್ತಕ್ಕೆ ಯೋಗಲಿ ಮಂಜಪ್ಪ ಯೋಗಲಿಗೆ ದೀಪ ಒಂದಾಗಲ್ಲ ಆತ್ಮರಂಗದ ಭಕ್ತಿ ವಾಯಪಟ್ಟು ಯೋಗಗಳು ಬತ್ತೆ ಅಮೃತ ಅಪೂರ್ಣ ಅಪೂರ್ಣ ಭಜನ ದೋಷ ಗುಣ ಪಂಚಾಯತ್ ಓ ಏಲಿಕಾನರ ದೈವಾಧೀನ ನಂಗೆ ಮಠಪರ ಸಾಧ್ಯ ದಾದನ ಪಾಡ್ಯಾರ್ದ ಮಣ್ಣ ಯೋಗತ್ತಿನ ನಿರ್ಮಾಣ್ಯಕ್ಕೆ ಭಾಗ್ಯತ್ತಿನ ದೈವಾಧೀನಕ್ಕೆ ಒಲಿದರು ನಿಕ್ಲೆ ಒಂದು ಸ್ಥಾನಮಾನ ಕಟ್ಟರು ನಿಕ್ಲೆ ಕಲಶ ಮೈತು ಗುಲ್ಲಾವಡು ಪಂಪನಂಚಿನ ಉದ್ದೇಶಿಸಿದ ನಮಗೆ ಮಾತ ಸೇರ್ಬೇಕು ಮಂತಿಂಚಿನ ಕಲಶ ಮುದ್ರಿಗೆ ಈ ಗಾಲ್ಗಳಿಗೆ ಮತ್ತೆ ನಿಕ್ಲೆ ಉಂಡಾಪನಿಂಚಿನ ಕೊಟ್ಟರು ವಿಷನ ಅಮೃತನ ಪಾಪನ ಪುಣ್ಯನ ಅಂತ ಕೇಂದ್ರ ಮಠಪರ ಸಾಧ್ಯ ಅಂಚಿನ ವಿಷಪಾನ ಕೀಗಳಿಗೆ ಬರ್ಕೊಂಡು ಒಂದಿತ್ತ ನೈನ್ ಸತ್ಪಾರಾತ್ವರಲ್ಲಿ ಅಮೃತ ಇಡೀ ಪಾಡ್ಯಾರ ಸಂಸಾರಕ್ಕೆ ಪಟ್ಟ ಅದ್ಕೊಡ್ಡಿ ಮಣ್ಣದ ಸತ್ಯನ ಸತ್ವನ ಒಟ್ಟಿಗೆ ಪಾಡ್ಲೆ ಎಂದು ಮಂತಿಂಚಿ ಸತ್ಯದ ಮುಟ್ಟುಂತರ ಧರ್ಮದ ವಾಸನ ಮುಡಿದ ಅಪಲಕ್ಷತೆ ಯುಮಾದಿ ಗೋಡೆಗಿ ಮನ್ನಡ ಆವರ್ತಕತ್ತನ ಕಾರ್ಯಾಭಾಗವನ್ನು ಕೊಟ್ಟುದ ಬೇಳೆ ಕೊಲ್ಲುಡು ಮಲ್ಪದ ದೇವನದಿಯ ದೈವದ ಬಲ ಸತ್ಯದ ನುಡಿ ಸಾಯದ ಗಂಗನ್ನು ಕೊರ್ಪಾವಂತು ಈ ಸಂಸಾರ ಮೇಲಪ್ಪಂದು ತಾನು ಚಾವಟ ಬಾಮಡು ವಿರೋಧ ಬೈದಿನ ಮಾಯ ಇಯತ್ತಂದ್ರೆ ಬೇಜಾರಿಲ್ಲ ನನ್ನ ದುಂಗುಲು ನಡಪಾತ್ ಕೊರ್ವ ಪಡ್ತದೆ ಆತ್ಮಹತ್ಯೆ ತಂಡ ಮಾಯ ಶಕ್ತಿ ಕಮ್ಮಿ ಆವಂದು ಸಮಯ ಸಂದರ್ಭ ಪ್ರಕಾರ ಆವರ್ತಕತ್ತಿನ ಕಾರ್ಯಾಭಾಗ ಕೊಟ್ಟುದ ಬೇರೆ ಕೊಲ್ಲುಡು ಮಲ್ಪದ ಜುಮಾದಿ ಉಲ್ಲೆಂದಾಂಡಿ ಮಣ್ಣೆಡು ಮೆರುಪಿನ ಮಾಯ ಅಂದಂದಾಂಡು ಸಂಸಾರ ತನ್ಮತಿಯೋಡು ಪದ್ದ ಪೆಜೋಗ್ಲಿ ಒಂಜ ಪೆಜೋಗ್ಲ ದೀಪ ಒಂದು ಆಯಿರುವಂತೆ ಆವರದಿಂದ ಕಾರ್ಯಾಭಾಗ ನಿಮಿತ ಮಾತ್ರ ಮಗಳು ತೀರ್ಮಾನ ಪ್ರಕಾರ ಮಾಯ ಉಲ್ಲೆಂದಾಂಡ ಕೊಟ್ಟುದ ಬೇರೆ ಕೊಲ್ಲುಡು ಮಲ್ಪ ಅದೇ ಸಮಯ ಸಂದರ್ಭ ಪ್ರಕಾರ ಕಾಲದಲ್ಲಿ ವಿಷಪಾಲೆ ಒದಗಿದ ಬರ್ಪಣೆ ಮಾಗಣ ದೇವರನ್ನ ಪಾತ್ರ ಗ್ರಾಮ ದೇವರನ್ನ ಅಂದು ಮಲ್ಪೊಂದು ತಲಕನಾಡು ಬ್ರಹ್ಮದ ಚಿತ್ತನ ವೈಪ ಪರಿವಾರದಲ್ಲಿ ಮೋಹದ ಭೇಟಿ ಕುರಂದು ವಿಷಯಗಳ ಪರಾಜ ನಾಲ್ಕು ಗುತ್ತು 14 ಗುತ್ತು ಗುತ್ತು ಮಾಡಿಸ್ತಾನ ಬೆಳಗ್ಗೆ ಸತ್ಯ ಜುಮಾದಿ ಇಂದ ಸಮಯ 38 ವರ್ಗಗಳು ಎತ್ತುಕೊಂಡ ಅಣ್ಣಪ್ಪ ಬರಮೂರ್ತಿ ಸಮಯ ಸಂದರ್ಭ ಪ್ರಕಾರ ನಮ್ಮ ತೀರ್ಮಾನ ಪ್ರಕಾರ ಕೊಟ್ಟರು ಮಾಮೂಲು ಶುದ್ಧ ಮುದ್ರಿಕೆ ಮಲ್ಪದ ನಮ್ಮ ಮಾಯಾವತಿ ಯೋಗ ಬರಬೇಕು ಸತ್ಯದಲ್ಲಿ ಸಾಧಕ ತೀರ್ಮಾನ ಮಲ್ಪದ ಸಂಸಾರ ಬೇರೆ ನಾವೇ ತೀರ್ಮಾನ ಧರ್ಮಜಿ ಮಾತಿ ತಂದಿರ್ತಾರೆ ನಿನ್ನ ಸಂಸಾರ ಧರ್ಮಧರ್ಮೈತ್ರ ನಮ್ಮ ಪುಣ್ಯಸ್ಥಳ ಜಾಗರಿಸಿ ಸ್ವಾಮಿಗಳ ಮತ್ತು ತೆಗೆದುಕೊಂಡು ದೇವರ ಮತ್ತು ಹನುಮಂತನ ಸೋಮನಾಥ ದೇವರ ಮಾಪೂಜೆ ತಂದೊಳ್ಳ ದೇವರ ಮಾಪೂಜೆ ತಂದೊಳ್ಳ ಮನೆಯವತ್ತು ಸ್ವಾಮಿಯ ಮಾಪೂಜೆಗೆ ತಂದೊಳ್ಳ ಗ್ರಾಮದೇವನ ಭಗವಂತಿಯ ಮತ್ತು ರಚನೆಯವನ ಕರ್ತವ್ಯವನ್ನು ಸಂತೋಷವಾದ ಅಧಿಕಾರವನ್ನು ಮತ್ತು ರಾಜದೇವರಿಗೆ ಸಂಪತ್ತಿಗೊಂಡ ಪೂರ್ಣನಾಗದೇವನ ಅಪ್ಪಣೆಯನ್ನು ಪಡಿಸೋಣ ಸರ್ವಶಕ್ತಿಯಲ್ಲಿ ಭೇಟಿ ಬಗೆಯ ಅಧಿಕಾರದ ಭೇಟಿ ಬಗೆಯ ಅಧಿಕಾರದ ಜಮಾಧಿಪತಿ ಸಾರಥ್ಯ ಸರ್ವಶಕ್ತಿಯಲ್ಲಿ ಮಾಯದ ಭೇಟಿ ಕೊಡುವುದು ಒಬ್ಬರಲ್ಲಿ ಕೂಡ ತಮ್ಮನ್ನ ತೆಂಗಿ ಕೂಡ ಮಾಯ ಅನಾದಿ ಕಾಲದ ಕಟ್ಟು ಕೂಡ ಕಾಲದ ಪದ್ಧತಿ ಗ್ರಾಮ ದೇವರಿಗೆ ಹಾಕಲೇಕ ಮಂಡಲ ಹಾಕಲೇಕ ಗ್ರಾಮ ದೇವರಿಗೆ ಹಾಕಲೇಕ ಸಂಸಾರದ ಹಾಕಲೇಕ ದಾನ ಕೊಟ್ಟು ಮತ್ತೊಂದು ಬತ್ತಿನ ಜೇಕುಳು ನೀರು ಮುಚ್ಚುರಿ ತನ್ನ ಕುಂಚೋಡು ಮರ್ಯಾದಿತ್ತನ ಉಳ್ಕೊಯ್ತ ದಾನ ಕೊಟ್ಟು ಸಂಸಾರಕ್ಕೂ ಕೊಟ್ಟಾರೆ ಚೆನ್ನೆ ಚಂದ ಈ ಜಾಗಮಣ್ಣೆ ಎಂಬುದು ನಗತ್ತು ತೋಜಿನಿಗೆ ತನ್ನ ಮಾಯುಗುರಿ ದಾನ ಕೊಟ್ಟು ಬಾಸ್ಪಾಯರು ಮೂರ್ತರು ಕೆಸರಕಲ್ಲು ಅಡಿಪಂಚನ ಮೇಲು ಮಾಡೋನು ಕಟ್ಟವನು ಇಂಥದಿನಕ್ಕೂ ದಾನ ಎಂಗಳಿಗೆ ಪುನರಾವ ಪ್ರತಿಷ್ಠೆಗೆ ಕೂತರು ಬ್ರಹ್ಮತರು ಕೈಟಿ ಕೈಬಂದ್ರೆ ಕರೆಕ್ಟ್ ತರಪಿದೆ ಬೆರಿಕಿದೆ ರಾಜ್ಯವನ್ನು ಸೇರಿದ ಕುಟುಂಬ ಪಾರ ಒಂದು ಇಂಗಳ ಕಡ್ಡಾಯ ಮಾಡೋದು
ಎಂಬುದು ಬದಲು ಸಂಸಾರದ ಬ್ರಹ್ಮತ್ವದ ಗಟ್ಟಿ ಈ ಕೊಟ್ಟು ಸಂಸಾರದ ನಿರ್ಮಾಣ ಸ್ವಾಧೀನಗಳಿಗೆ ಒಳ್ಳೆಂಚಿತ್ತನ ಮನಮುಚ್ಚ ಮುಂಡಿಗೆ ಕುಲವನ್ನು ಬರ್ತಾರೆ ಅವಾಗ ವಜ್ರಕಾರರನ್ನ ಈ ಕೊಟ್ಟರು ಬ್ರಹ್ಮಕವಸಕ್ಕೆ ಸರಿಯಾದ ನಾಗಮಂಡಲ ಬ್ರಹ್ಮದೇವರಿಗೆ ಬ್ರಹ್ಮಮಂಡಲ ರಾಜದೇವರಿಗೆ ಬಳ್ಳಿಯ ಮಂಡಲ ಈ ಕೊಟ್ಟುಗೆಲ್ಲ ಮಂಡಲಕ್ಕೂ ಸರಿಯಾದ ಸೇವೆ ಈ ಕೊಟ್ಟು ಸಂಘಬದ್ಧರು ಅಪಗಾಯಿ ತಟ್ಟು ಎಡ್ಡೆ ಕೊಟ್ಟು ಎಡ್ಡೆ ಗಡಿಗೆಡು ಧರ್ಮಜವಾದಿಗಳ ಯಾವ ಕಾಲೋಡು ಕೊಟ್ಟು ಕಾಲ ಬದಲಾವಣೆಗೊಂಡು ಬೇಕಾದ ಕೊಟ್ಟು ದಾನಸಂಸಾರಕ್ಕೆ ನೆಗತ್ತು ತೋಜಿನ ಮಾಯ ಇನ್ನಿತ ದಿನದ ಕೊಟ್ಟು ಕೋರಿಕೆಯನ್ನು ಮಾಡ್ಕೊಂಡು ಸಂಸಾರ ವೆಂಕುಳು ವೆಂಕುಲಿಗೆ ಸಂಸಾರ ತನ್ನ ಭಾಗ್ಯ ಬರ್ತೇನೆ ಒಡ್ಡೆರ ಕುಟುಂಬದ ಸಂಸಾರನು ಈ ಕೊಟ್ಟು ಮಾಯ ಎಂಕಲನ್ನು ಸುತ್ತಮುತ್ತಲಿಗೆ ಬರಬಾದ ಗೋವಿನ ಬಿಟ್ಟು ಕಠಿಣ ಕಳಸವರಿಗೆ ಮೈದಾನ ಬಿಣಿಯದು ಬದಲು ಈ ಕೊಟ್ಟು ಮಾಯನು ಮೂಗಿಲಿ ಕೊಡು ನೆಟ್ಟಾಗಿ ಬದ್ದಾಜಿ ಕೊಟ್ಟ ಮಾಯನು ಕೊಡು ಈ ಪುತ್ತೂರು ನಿರ್ಮಂಡ ಕೆಟ್ಟು ಮಂಡಲ ಪುತ್ತು ಕಟ್ಟಾಗಿ ನಿಂತನ ಗರ್ಭಗೊಂಡು ಮೂಗಿಲೆ ಕೆಟ್ಟುಕೊಂಡು ಬದ್ದಾಜಿ ಕೊಟ್ಟ ಮಾಯ ಲೆಕ್ಕಲೆಕ್ಕಡೆ ಅರ್ಥವ್ಯಕ್ತಿ ಬಾಲಕ ಮಿತಿ ಎಲ್ಪಪ್ರಯತ್ನ ಮಾಯಾಯಿ ಎನ್ನುತ್ತ ಬಾಲಕ ಮಿತಿ ಉಂಟಾಗಿನ ಕೊಟ್ಟು ಲಕ್ಷಾಂಶ ತೆಗೆದುಕೊಳ್ಳಲು ಬಂದಿದ್ದಾರೆ ಮಾನವರೇ ಸೇವೆ ಈ ಗೈಗಡಿ ವಿಶ್ವಪಾಲ ನಮ್ಮ ಉದೋಗ ಹೊಂದಿಸ್ತಾನೆ ತಟ್ಟಬಾರಾಕೋರ್ಲೆ ಅಮೃತ ನೀಡಿ ಪಟ್ಯಾರ ಸಂಸಾರಕ್ಕೆ ಪಟ್ಟ ಕೊಟ್ಟು ಸತ್ಯಮೂರ್ತಿ ಸತ್ವಂತಾಪರೆ ಅವರೆಲ್ಲ ಕಾಲಗಳಿಗೆ ನಮಸ್ಕಾರ ನಮ್ಮ ಪಾಲು ವಿಷ್ಣು ಕಾಮದೇವರಿಗೆ ಮಂದ ಸೇನೆದೇವರಿಗೆ ಮಂದ ಕುಲದೇವರಿಗೆ ಮಂದ ಕುಲದೇವರು ಮಂದ ಎಂತಿನ ಪಾಪದ ಕುಟುಂಬದ ಭಕ್ತಿ ಮಂದ ಮುನ್ನಡೆಯ ಧರ್ಮಪತ್ಯ ಅದೊಂದು ಈ ಹೊತ್ತು ಆನನ ಅಲಿಪುರ ಎದ್ದೆಪುರ ಮರಿಪುರ ಅಂಚಿನ ಕಾಲಗಳಿಗೆ ವಿಸರ್ಜನೆ ಕಡಬಾಯಿಗಳು ಮಧ್ಯಮಾರ್ಗ ಪಾಠ ಅಮೃತದ ಕಲಸವನ್ನು ಏಕರು ಬಂದಿದ್ದು ಜನರಾಗಬೇಕು ಮರಣಾಮುಖಿದಿಂದ ಬಾಲದ ಭಾಗವೇ ಸೂರ್ಯಚಂದ್ರ ಕಾಲ ಮಕ್ಕಳ ನಿಗಳು ಗಡಿಪುರ ಶಕ್ತಿಗಳು ಅವಾಗ ನಿಖಿಲಿಗೆ ಮರಣ ಜನರ ಪಂಪಿನ ಇಜ್ಜಿ ಅಂದಿತ್ತಿನ ಪುಟ್ಟಿಯಂಕನ ಲೇವನು ಕಾರಣ ಮಾತ್ರ ಕೇಳಾರೆ ಅಪಗಾಯಿ ಗೊತ್ತರು ಹಾಲಿನ ಹತ್ತದ ಏಟೇಳು ಹೊತ್ತು ಕಾಮದೇವರಿಂದ ಈ ಕೊಟ್ಟು ಚೆಂದು ಅಮೃತದ ಕಲಸವನ್ನು ನಂಬಿನ ಸಂಸಾರವನ್ನು ನೆಚ್ಚಿನ ಕೊಟ್ಟು ರಾಜ್ಯಗಳ ಕುಟುಂಬಗಳ ಮತ್ತು ಕಷ್ಟದ ದೈವಗಳಿಗೆ ಅಣ್ಣಪ್ಪ ವೈದ್ಯರು ಸಂಪಾದಕರಿಗೆ ಲೋಲಪಾಲ ಬ್ರಹ್ಮಸಭೆ ವೇದಾಶಾಸ್ತ್ರ ಪುರಾಣ ಸಮಾಜ ಕುಲ ರಾಶಿಮಲ್ಪುಗನೆ ಜೈನ ಬಲ್ಲಾಪ್ನ ಬೋಧನೆ ಮುತ್ತೊಟ್ಟರಿಗೆ ರಾಶಿಮಲ್ಪುರಿಗೆ ನಾರು ಗೊತ್ತು ಏನು ಗೊತ್ತು ಪಟ್ಟಾಜಿ ಗೊತ್ತು ಗಡಿಪತ್ತಿನ ಗಡಿಗೂಡಿ ಆಯ್ದ ಪುಣ್ಯ ಗುರ್ತೇವೆ ಅಕ್ಕದ ಜಾಗ ಲೇಪದ ಇಲ್ಲಿ ಎಂಚ ಕಣಮತ್ತಿಗಳು ನಂಬರಾಗ ಹೋಗ್ತಾರೆ ಗುತ್ತಲು ಬಂತಿ ರಾಶಿಗೆನ ಅವ ದಿನಿ ನಾಲ್ಪತ್ತೆಲ್ಲ ಜಾತಿ ಕಟ್ಟಿ ರಾಜ್ಯದ ಕಲ ಒರಿಯಾತ ಬಂದರು ಆಗ ಮತ್ತು ಸಮ್ಮೇಳನ ಈ ಮನ್ನಡಿ ಎಂಬುದು ಒಟ್ಟಾರೆದ ಮನ್ನಡಿ ಎಂಬುದು ಮಾಯಗಳು ಒಪ್ಪಂದು ತೂನಾಗ ದೊಡ್ಡದು ಬೆತ್ತದ ಹೊಸತ್ತಿನ ಭಾಗದಲ್ಲಿ ಮಾಡ್ಕೊಂಡು ಸದ್ಯದಾಗ ದೇವೇರ ತಾಲೂಕಿನ ಕಲಕಪಟ್ಟಾಗಿ ಗಡಿ ದೇವರಿಗೆ ಗುರುದು ದಟ್ಟ ನದಿದು ಹೋಮ ಜಾಮದ ಗೊತ್ತು ಆತನ ಗುಡ್ಕೊಂಡು ದೇವೇರಿ ನಾಟಕ ದೇವೇರಿ ಮಂಜುನಾಥ ಸ್ವಾಮಿ ನಪ್ಪ ಸ್ವಾಮಿ ಕೊಂಡ್ಕೊಂಡೆ ನಾಲ್ಕು ಕುಟುಂಬ ಮಂಜಿ ಮಾತ್ರ ಕುಟುಂಬ ಕೊಂಡ್ಕೊಂಡೆ ಸತ್ಯಮಾರ ಕಟ್ಟೆ ಗೌರಮಾತಿ ಮಾರ ಕೊಂಡ್ಕೊಂಡೆ ಒಳ್ಳೆ ಬಡವ ಒಳ್ಳೆ ಬಂಗ ದೇವರ ಬಂದ ಸಂಧ್ಯಾಸ ನಪ್ಪ ಮತ್ತೆ ರಾಜೇಶ್ವರ ದೇವರಿಗೆ ದೇವದ ಹತ್ತೈಜ ಕಲ್ಲಾ ಪಂಜಾಬ್ ಉದಯಕ್ಕೆ ಜಾಸ್ತಿ ಅಂತ ಮತ್ತೊಂದು ಅಂತ ಇದೆ ಬೇರೆ ಪ್ರಕಾರ ಕಾಪು ಪಂಚದ ಕೂಡ ಮುಖ್ಯ ಗುರುದ ಬೇರೆ ಪ್ರಕಾರ ಪಟ್ಟಾಯಿಗಡದ ಗಟ್ಟಿಗೆ ಬಿದ್ದಾಗ ಪಟ್ಟಾಯಿಗಡ್ಡೆ ನಾಲ್ಕಂಬ ಬಡ್ಡ ಕುಟುಂಬದ ಕಬಡ್ಡಿಯನ್ನ ಅಧಿಕಾರದಲ್ಲಿ ಒಪ್ಪಿಕೊಂಡು ಅಮರಾಡೆಯಪಟ್ಟರು ಗೋಚಾರವರ ಕಾಲೂರು ಏರಿ ಕೊಡಿ ಬೈತಿ ಬಂಡಿ వేల వేల మట్ల తీర్మాన మూర్తుడు సుమూర్త మంత చావాడిని ఒప్పిస్తున్న గలిగను ನಮ್ಮ చావాడి ಒಪ್ಪಿಗೆತ್ತೋಡು ಇನ್ನಲ್ಲ ಏನಲ್ಲ ಕಟ್ಟುಪಣ್ಣ ರಾತ್ರ ಬಾಗಿಲು ಹಣ್ಣಲ್ಲ ನಮ್ಮ ಹಿರಿಯರ ಸಾಧ್ಯತೆ ಕೊಡ್ತದಾಗಿ ಪೂರ್ಣ ಮಕ್ಕಳ ಮಾತ್ರ ಪೂರ್ಣ ಚಾವಾಡಿ ಒಪ್ಪಿಕೊಂಡ
ಸಮಾರಂಭದ ಕೊಟ್ಟು ಹೊರಮುಖಿ ಅವನ ಈಗಿನ ಪಾಪದ ಸಂಸಾರ 10 ಪೆಜೋಗ್ಲಿ 9 ಪೆಜೋಗ್ಲಿ ದೀಪಾವಳಿ ಕೊಟ್ಟಳು ನಿಮಿತ್ತ ಮಾತ್ರ ಆರಳ ಮಾಡಿ ಅಂದು ಮುನ್ನೋಟದ ಭಾಷಣ ಕೊಟ್ಟು ಹತ್ತಿರ ಮಾಯಾಗಿ ಮಾಜನತೆ ಅದೇ ಗೋಚರಾತ್ಮತೆ ಅಂಚಿತ್ರ ಕೊಟ್ಟರು ಒಂಜಿ ಕೊಟ್ಟರು ಲೆಕ್ಕವುದ ಅಂತಿನ ಮಾಯಿ ಮನೆಯಿತ್ತೆ ಕೊಟ್ಟು ಬಣ್ಣಗೆ ತೋಜಿದ ಬರ್ಬೇಕಂತ ಬಲವು ಭಾಷೆ ಕೊಟ್ಟಳು ಅದೇ ಅಂಚಿತ್ತಿನ ಯೋಗ ನಿಗಳಿಗೆ ಬೆದಿಯ ಬೆತ್ತಲ್ಲ ಮಾಯದ ಬೇಕಲ್ಲಿ ಚಾವಣದ ಭಾವ ಉಳ್ಳೊಳ್ಳೆ ಚಾವಣ ನಿರ್ಮಾಣ ಒಂದು ಸಂತೋಷ ಕೊಟ್ಟು ಇಂತಹ ಕೊಪ್ಪುಳ ಕೊಟ್ಟು ಅದೇ ಒಂದು ಕೊಟ್ಟರು ನಿಮಗೆ ಬಾಣಂತಿನ ಕೆಸರ್ಕಲ್ಲಿ ಯೋಗದ ಬಾಗಲಿ ಎನ್ನ ತಂದೆದಾರಿ ಇಂತಹ ಅದಕ್ಕೆ ಅಡಲ 6ನೇ ಗಂಟೆಯಲ್ಲಿ ಮಲ್ಕೊಂಡು ಪೂರ್ಣತಿನ ಮಾಯ ಒಟ್ಟಿಗೆ ಮಲ್ಪಾಂಬತ್ತಿನ ಕಟ್ಟತೆಯನ್ನು ತಂದಿದ್ದಾರೆ ಅವಳ ಅಂಚಿತ್ತಿನ ಕೊಟ್ಟು ಸಮಯ ಸಂದರ್ಭ ಪ್ರಕಾರ ನೀವು ಏನು ಸಂಸಾರ ಗೋಪದ ಬಂಗಾರ ನೀವು ಒಂದು ಗೋಪದ ಬಂಗಾರ ಒಂದು ಗೋಪೆಡುಕೊಳ್ಳ ಒಂದು ಚೆಂಡು ಮಲ್ಲಿಗೆ ಪರಿಮಾಣ ಕೊಡ್ಕೊಂಡು ದಿಮಾಗಿಂತ ಚಾವಣದ ಬಾಂಬಳು ಹೊರಮೂರ್ತಿಯಲ್ಲಿ ಚಾವಣದ ಬಾಂಬಳು ಬೇರ್ಪೆಗೆ ಸಂಸಾರ ಮೆರಪೆಗೆ ಆಯ್ತು ಮತ್ತೆ ಆವರ್ತ ಇನಿ ಎಲ್ಲ ಬಿಟ್ಟ ಆಪರ್ತಕ್ಕಂಥ ಕಾಯ ಭಾಗ ನಿಮ್ಮ ನಿಮಿತ್ತ ಮಾತ್ರ ಆರವ ಪರ ತುಂಬುದಿನ ಮಾಯ ನಾನು ನಾನು ನಿಗೆಲ್ಲ ಕೈಟ್ ಸರ್ವಯ್ಯನ ಮಾಯದ ಕಾಲಿನ ಬಿಜಾದ ತಂದೆತ್ತ ಮೆರಪಾದಿಗೆ ನನ್ನಿತ್ತಿಗೆ ಮಾಯದ ಜಗ್ಗೆದೆ ಕೊಲ್ಲ ಮಾನ ತನಿಗೆ ಕೊಲ್ಲ ಅಪ್ಪನ ಮಾತುಗಳಿಗೆ ಪರ್ವದೆ ಐಲ ಕಟ್ಟಿ ಐಲ ಅಪ್ಪಡ ಇದು ಕಸರ ಕಟ್ಟು ಅಂಚಿತ್ರ ಅನ್ನದಾನ ಪಟ್ಟಿನಲ್ಪನಿಗೆಲ್ಲ ಆಯುಷಾನ ಕಾಲಮುಟ್ಟ ಪಡ್ಡಾರಿಲ್ಲದ ಸಂಸಾರ ಪನು ಮಧ್ಯದಲ್ಲಿ ತಿನ್ಪುನ ಆಹಾರಗಳ ಪರ್ಪುನ ನೀರಿಲ್ಲ ಸತ್ತರದಂತೆ ಅಕ್ಕ ಯುಮಾದಿ ನಡಪ ಅನ್ನ ಪುಣೆಗಳ ಉದಗದ ಪಾಪುಟ್ಟ ಅನ್ನ ಪುರುಷ ಅವಳೆ ಎತ್ತಿ ಬಿದ್ದ ಅನ್ನದಾನ ಪಟ್ಟಣಲ್ಪ ಸಮಯ ಸಂದರ್ಭ ಪ್ರಕಾರ ಅನ್ನಪೂರ್ಣೇಶ್ವರಿ ಅದು ಒದಗದ ಬರ್ಪೆ ರಾಮ ಪಾಕ ಭೀಮ ಭಕ್ತರ ಕವನಿಗೆ ಉದ್ದು ಅದು ಇಂಥ ಅದೇಳು ಕೊರ್ನಂಚಿನ ಅನ್ನ ಅಪ್ಪ ಸತ್ಯ ಕೊರ್ನಂಚಿನ ಸತ್ಯದ ಗಂಧಲ ಅಂದು ಅಂಚಿನ ಅನ್ನದಾನ ಕೊಡ್ತಿದ್ದ ಮೇಲೆ ಕೊರು
ಸ್ವಾಮ್ಯತ್ವಗಲ್ಲುಟ್ಟಿನ ಬಂಜಾರ ಮನೆತ ಪವಿತ್ರವಾದ ಮಣ್ಣೆ ಧರ್ಮದ ಮಣ್ಣೆ ಪುಣ್ಯದ ಮಣ್ಣೆ ಯಾವ ಕಾಲದ ಮಣ್ಣ ಯಾವ ಕಾಲದ ಜೀವನ ಯಾವ ಕಾಲದ ಈ ಮಣ್ಣಿಗೆ ಬಂಜಾರ ಮನೆತ ಮಣ್ಣಿಗೆ ಬರತಕಾರ ಉಂಗುಷ್ಟಬಾರದ ಮನುಷ್ಯ ಮಾನೇರು ಗೋಚರಕ್ಕೆ ಧರ್ಮದೈವ ಬಂಜುಲ್ಲಿ ಬಂಜುಲ್ಲಿಯ ಪರಮಾತ್ಮೆ ಪರಮಾತ್ಮೆ ಬಂಜುಲ್ಲಿ ಸಾಂಕೇತ ದಮ್ಮನೆ ಬೆತ್ತಲಾಪೆ ಸಮಾನ ಎಂತ ಶಕ್ತಿಗಳಿಗೆ ನನ್ನ ಯೋಗಕ್ಷ ಸಂಸಾರ ಈ ಮಣ್ಣಿನ ಇಂಟರ್ವ್ಯೂ ವೈಭವದ ಸಂತೋಷದ ದಿನ ಬಂಜಾರ ಸಂಸಾರದಲ್ಲಿ ಜಾತ್ರಾ ಉತ್ಸವ ಮಾಡ್ಕೊಳ್ಳಿ ಪುರಾಪುರಗಡೆ ನಂಚಿನ ಶಕ್ತಿಗಳಿಗೆ ದಾಂಡವಟ್ಟಿ ಕಾರಣ ಅಭಯ ಎನ್ನ ಪ್ರಕಾರ ಎಂತಿ ಗೋಡನಪ್ಪನ ಸುತ್ತಾಗಳು ಈ ಮಣ್ಣಿನ ಬರುವುದ ಚಾವಡಿ ನಿರ್ಮಾಣ ಮನ್ಪವೇ ಮಂತ್ರ ಆ ವಾಕ್ಯಪೂರ್ಣ ಪ್ರಕಾರವಾದ ಇಡೀ ಬಂಜಾರ ಮಣಿತ ಸಂಸಾರ ಸಂತೋಷ ಗುರು ಪ್ರಥಮವಾದ ಜುಮಾದಿ ಅಂಚನ ಅಣ್ಣಪ್ಪ ಸ್ವಾಮಿನ ಅಭಿಮಾನಿಸಿ ಹೊರಟುವುದು ಆ ಪ್ರಕಾರವಾದ ಬಂಜಾರ ಮಣಿತ ಸಂಸಾರದ ಬೆಯ್ಯಾರಿಗೆ ಶಕ್ತಿ ಏನಿಲ್ಲ ಅಪ್ಪೆ ಕಲ್ಲುಟ್ಟಿಲ್ಲ ಧರ್ಮದೈವ ಬಂಜೂರಿನ ಮಂತ್ರ ಪುರಾಪುರ ಬಡೆಯ ನಿಂತದ್ದು ಸಂತಿದ್ದಾರೆ ಪರಮಂತ್ರಿ ಈ ಜಾಗಡೆ ಚಾವಾಡಿ ಕೇಳ ಮಾತ್ರವಾದು ಬ್ರಹ್ಮ ಕಲಶ ಇತ್ಯಾದಿ ಮಾತ ಮನಪಾವುದು ನಿಗ್ಲೇನ ಮಾತ ಮಧ್ಯಾಹ್ನದ ಗೊತ್ತುಡು ಆ ಪ್ರತಿಮಾಡಿ ಮನಪಾವುದು ಮಂತ್ರ ಸಂಕಲ್ಪ ಮಂತದ್ದು ನಂತಿದ್ದಾರೆ ಕೇಳ್ಪಾಯಿ ದಿನ ಕಡ್ಪಾಯಿ ಕೈಲಿ ಬಲಿ ಮಂಡಲ ಕಟ್ಟಿ ಕಲಶ ಕೊಡ್ಪಾಯಿ ಎಣ್ಣೆ ಮೀಪಾಯಿ ಎಣ್ಣೆ ಶಾಸ್ತ್ರವೆಲ್ಲ ತಪ್ಪಿತ್ತಿನ ಒಪ್ಪು ಬಂತದೆ ಆ ಪ್ರಕಾರವಾದ ಸೀಮೆ ದೇವರ ಅರ್ಧನಾರೇಶ್ವರಿ ದೇವರ ತುಂಬತ್ತಾದ ಪ್ರಾರ್ಥನೆ ಮಂತದ್ದು ಸೋಮನಾಥ ದೇವರ ತುಂಬತ್ತಾದ ಪ್ರಾರ್ಥನೆ ಮಂತದ್ದು ಲಕ್ಷ್ಮೀನರಸಿಂಹ ದೇವರ ತುಂಬತ್ತಾದ ಪ್ರಾರ್ಥನೆ ಮಂತದ್ದು ಈ ಪರಿಹಾರವನ್ನು ನಾಗದೇವರ ವಿಭೂತಿ ಹೋದು ಅಂಚನೆ ಕಟ್ಟಡ ಮಾಡಿದ ಚಿತ್ತೋರ್ ನೆನಪಾವುದು ಅಂಚನೆ ಗ್ರಾಮೀಣ ಬ್ರಾಂಚಿನ ದುಮಾರಿ ಬಟ್ಟೆ ವೈದ್ಯರಾಜ ದೇವರ ತುಂಬತ್ತಾದ ಪ್ರಾರ್ಥನೆ ಮಂತದ್ದು ಆ ಪ್ರಕಾರವಾದ ಅಪ್ಪೇ ಸತ್ತೋಡು ಸತ್ಯ ದೇವತೆ ಮಂತ್ರ ದೇವತೆ ಕಬಡು ಗಲ್ಲೊಟ್ಟಿ ಕೊಲ್ಲು ಬಸಭೂತ ಇಷ್ಟವಿಷ್ಟ ದೇವತೆ ಕುಲಕುಲ ದೇವತೆ ಧರ್ಮ ದೇವತೆ ಪಾಷಾಣ ಮೂರ್ತಿ ಜಾನವು ಜಾನೇಶ್ವರಿ ಭೂಮಿಗೆ ಭುವನೇಶ್ವರ ಪುರಪುರ ಮಾಡಿದ್ರು ಕೋಲೂರಮ್ಮ ಇಂದೋರಿಯಮ್ಮ ಅಳಕೆರೆ ಬ್ರಹ್ಮೇಲಿ ಸಲಾಭಾಗದ ದೇವರ ತುಂಬತ್ತಾದ ಪ್ರಾರ್ಥನೆ ಮಂತದ್ದು ಸ್ವಾಮಿ ಧರ್ಮನಿಗೆ ಬಂಜುರ್ಲಿಯೇ ಪರಮಾತ್ಮೆ ಪರಮಾತ್ಮೆ ಬಂಜುರ್ಲಿ ಕಾಂಕಣ್ಣ ತಮ್ಮಲೆ ವ್ಯಕ್ತಿನ ಬೇಗ ಸಮಾನ ಶಕ್ತಿ ವಾರಾಯಿತ ಮನ್ಪಾವುದು ಬ್ರಹ್ಮ ವಿಷ್ಣು ಮಹೇಶ್ವರಿ ಶ್ರೀಮೂರ್ತಿಗಳ ಬಂದದ್ದು ಮೇಲ್ಮಂಡಲ ಮುಟ್ಟು ಭೂಮಂಡಲದ ಬಣ್ಣಗ ಕಾಡಿಗ ಬಣ್ಣಗ ಪಂಚಿ ನಾಡಿಗ ಬಣ್ಣಗ ದೈವ ವಾರಾಯಿತ ಮನ್ಪಾದು ಧರ್ಮ ಶೋಧನೆ ಧರ್ಮ ಪರಿಮಳ ಮಂತ್ರ ಆ ಪ್ರಕಾರವಾದ ಗೂಡಾಯ ಕುಂಬಳು ಕರಟ್ಟು ಮಂಜುನಾಥಿ ಕಿರಟಣ್ಣ ಪೇದ ಮನ್ಪಾದು ಧರ್ಮಜ್ಜನ ಕಾರು ಧರ್ಮಸ್ಥಳದ ಮನ್ಪಾಯನ ಕೊಟ್ಟು ಆ ಪ್ರಕಾರವಾದ ಆ ಪ್ರಕಾರವಾದ ಮಾರೆಂಗಿದ ಬಲ್ಲಾಲ್ ನೆರೆಗಿದ ಬಲ್ಲಾಲ್ ಮಾತ್ರ ಭಾರಿ ಮಂತದ್ದು ಗುಡಾಯ ಕುರ್ಮೋಡ್ ಚಂದ್ರ ಬೆಳಗಡೆ ಅಂಬುಬಲ್ಲಾಲ್ ಮಾತ್ರ ಭಾರಿ ಮಂತದ್ದು ಅರುವ ಚಾವಡಿ ಬರೇ ಚಾವಡಿ ಕೇಳಿ ಚಾವಡಿ ಭಾರಿ ಮಂತದ್ದು ಆ ಪ್ರಕಾರ ಉಪಾರದ ಕಟ್ಟಿಕೊಂಡ ಉಪಾರದ ವೈಲಾಲ್ ನರಾಯಣ ಕಟ್ಟಿಕೊಂಡ ಕೈಲಾದ ವೈಲಾಲ್ ಭಾರಿ ಮಂತದ್ದು ಗ್ರಾಮೋಜಪುರ ಗ್ರಾಮದ ದರ್ಶನದಾರ ಭಾರಿ ಮಂತದ್ದು ಮಾಗಣದ ಗೌರವ ಭಾರಿ ಮಂತದ್ದು ನಾಲ್ಕುತ್ತ ಗೌರವ ಭಾರಿ ಮಂತದ್ದು ಇಡೀ ಬಂಜಾರ ಸಂಸ್ಥಾನದ ಗೌರವ ಭಾರಿ ಮಂತದ್ದು ಯಾನ್ ಮಟ್ಟಿ ಬಾರಿ ಎನ್ನ ಪೂರಿಯಲ್ಲಿ ಆಗ್ತದೆ ನಮ್ಮ ಒಲಿದು ವಲಯ ಗುಣಬಂಧಾಯ ಮುಗಿದ ಭಾರಿ ಮಂತಲ್ಲಿ ಆಕಾಶ ಬಿಳ್ಳೆ ಭೂಮಿ ಬಿಳ್ಳೆ ಮನಗಜವಳು ಅತಿ
ರಚಿಸಿಕೊಂಡು ಆಡುತ್ತಿದ್ದಾರೆ ನಮಗೆ ನಡುತ್ತು ನಾನು ಬಿಟ್ಟು ಮಾಮ ರಚಿಸಿಕೊಂಡು ಅನಾದಿ ಕಾಲದ ಗಟ್ಟಿಯನ್ನ ಪೂರ್ವಕಾಲದ ಸತ್ಯದ ಬಡಿಯಡಿ ಪರಮಾತ್ಮನ ಚಿತ್ತ ನಾಗನ ನಡ ಪಂಚವರ್ಣದ ಮಂಡಳಿ ದಾನ ದೇವರಿಗೆ ಸತ್ಯದಲ್ಲಿ ಧರ್ಮದ ವಾಕ್ಯ ಸಹಾಯದ ಎಂಗಲ ಮನೆ ಮಂಚ ಉಳಿಯ ದೇವರಿಗೆ ಕೈಗೊಳ್ಳಲು ಪ್ರಾಣಿಗೆ दादर बच्चे नेत्रवती जलगमन पद ಸತ್ಯದ ಮುಟ್ಟುಡುತ್ತದ್ದು ಧರ್ಮದ ವಾಕ್ಯ ಮತ್ತು ಅತಿ ವೃಕ್ಷದ ಕನ್ನಡ ಯಾನುಂಡಾಯಿನ ಚಿತ್ತ ಕೊಟ್ಟು ಯೋಗ ಭಾಗ್ಯ ಆಸ್ವಾದ ಈ ಮಂಡಳಿ ಕೋನದ ಕಾವಾಡಿ ನಿರ್ಮಾಣ ಮಾಡುವುದು ದೇವರಿಗೆ ಮಾತಾಡುವುದು ಕಾವಾಡಿ ನಿರ್ಮಾಣ ಐದು ಬೊಕ್ಕ ಕಟ್ಟಡ ಸೇವೆ ಮಾಡಿಕೊಂಡು ಸತ್ಯದ ವಾಕ್ಯ ಯೋಗ್ಯತೆ ಕುಟುಂಬ ಭಾಗ್ಯ ರಾಜ್ಯ ಸ್ವಾಮಿಗಳ ಭೂಮಿಗಳ ಮನ್ನಿಗಳ ನಾಯಕರ ಸಾಧಾರಣ ಮರ್ಯಾದೆ ಮನೆ ದೇವರಿಗೆ ಕೈಗಾರಿಕೆ ಗಟ್ಟಿಯ ದೇವರಿಗೆ ಮನಸ್ಸಿನ ಗಾಯಿಕೆ ಚಾವಡಿ ನಿರ್ಮಾಣ
ಆತುಂಡು ನಿಗಲಕೈದು ಕೋಡ ಮುಟ್ಟ ಚಾಕ್ರಿ ಮಲ್ಪಂಬತ್ತು ನಂಚಿತ್ತನ ಸತ್ಯ ಪರಮಾತ್ಮೆ ಪಾದ ನೌಚಾನ ಕಾಲ ಮುಟ್ಟಲ ಹೊಂದಿದ್ದರಿಂದ ಓರ್ಮತೆ ನಂಚಿನ ಮಾನವೇರೆಂಡಲ ಮಾಯೆಗಳು ಸಂಪತ್ತು ನಂಚಿತ್ತು ಪರಮಾತ್ಮೆ ಪಾದ ನೌಚಾನ ಕಾಲ ಮುಟ್ಟಲ ಇರಲಿಕ್ಕೆ ಚಾಕ್ರಿ ಮಲ್ಪು ನಂಚಿತ್ತನ ಯೋಗಲ್ಲ ಭಾಗ್ಯಲ್ಲ ದೇವರಿಗೆ ಎಂದಲೊಟ್ಟು ಬಂಜಲಿ ಮಲ್ಪ ಭಕ್ತರಿಗೆ ಬಂದ ಅಲೌದ ಗುಂಡು ಮುರಂದಲಕೆರೆ ಮಣ್ಣ ಸವರಂದಲಕೆರೆ ಕಾಯಿ ತಾರಂದಲಕೆರೆ ಗೀರಿಯನ್ನ ಕುಲಕೋಟಿ ಕುಟುಂಬ ಬಂಜಲಿ ಕಾಸಂದಲಕೆ ಬಂದ ಮತ್ತೆ ಸರ ಅಮೂರ್ತದಲ್ಲಿ ಎಡೆಗಳ ಮನೆ ಮಂಚೋಡಪ್ಪ ಎಲ್ಲ ವೇದಗಳ
ಆ ಕೆಲಸ ಮಾಡ್ತಾರೆ ನಮ್ಮೊಟ್ಟಿಗೆ ಬಾರಿ ಅನ್ಯೋನ್ಯತೆ ಆತ್ಮೀಯತೆ ಇತ್ತನ ಶೇರ ಲೋಕರಿಗೆ ಇತ್ತೆ ಈ ಮಣ್ಣದ ಮರ್ಯಾದೆ ನಮ್ಮ ಪ್ರೀತಿದ ಒಂದು ಕಾಣಿಕೆ ರೂಪಣರಿಗೆ ಒಂದು ಜಿಲ್ಲೆ ಮಟ್ಟದ ಸನ್ಮಾನ ಸಲ್ಲಿಸೋದಿಲ್ಲ ದಯಮಲ್ತದೆ ಮಾತ ಕುಟುಂಬಿಕರೆಲ್ಲ ಈ ಒಂದು ಕಾರ್ಯಕ್ರಮಗಳು ಪಾಲ್ಪಡೆಯೋಡು ಸೇರ ಲೋಕರ್ನ ಪ್ರೀತಿಗೆ ನಾವು ಮಾತೆಲ್ಲ ಮಾತನಾಡು 25 ವರ್ಷ ಈ ಅಪ್ಪೆ ಕಲ್ಲುಟಿನ ಸೇವೆಯನ್ನು ಮಂತೊಂದು ಪಡ್ಯಾರಿಗಳದ ಒಂದು ಕುಟುಂಬದ ಸದಸ್ಯ ಲೆಕ್ಕ ನಮ್ಮೊಟ್ಟಿಗೆ ಆತ್ಮೀಯತೆ ಮಾತೊಟ್ಟಿಗೆಲ್ಲ ಸಹಕಾರ ಕೊಡ್తున్నారు ಸೇರ ಲೋಕ ಇರು ಅರಿವೆ ನಮ್ಮ ಈ ಪಡ್ಯಾರಿಗಳದ ಪುಣ್ಯ ಮನ್ನಡ ಇದೊಂದು ಜಿಲ್ಲೆ ಮಟ್ಟದ ಸನ್ಮಾನ ನಿಂಕಲೆ ನಡಪಾರು ಹಿರಿಯಗಳ ಅನುಮತಿದ ಪ್ರಕಾರ ನಮ್ಮ ತುಂಬದ ಕಾರ್ಯರೂಪಗಳ ಲೋಕ ಇರ್ನ ಸಹಕಾರ ಬೋರ್ಡು ನನ್ನ ದುಂಬುಗೋರ ಬಲ ಏಕಲ್ಲ ಕುಟುಂಬದ ಸದಸ್ಯರಾದ ಐತಿಲಕ ಇರ್ತಾರೆ ಅಂಜನೆ ನನ್ನ ದುಂಬುಗೋರ ನಡಪಾವನ್ನು ಪಡೆದ ವಿನಂತಿ ಮತ್ತೊಂದು ಇತ್ತೆ ಈ ಪಡ್ಯಾರಿಗಳ ಲೋಕೇರನ್ನು ಮಧ್ಯಾಹ್ನ ಬರುತ್ತ ನಮ್ಮ ದೈವದ ಚಾಕಿರಿ ಮಾಡ್ತಾರೆ ದೈವದ ಪೂರ ಕ್ರಿಯೆಯನ್ನು ಆ ರೀತಿ ನಡ್ಕೊಡ್ಬೇಕು ವಿಠಲರೇ ಸಹಿತ ನಮ್ಮ ಲೋಕೇರನ ನಿರ್ದೇಶನ ಆವಡು ಬಂದು ದಯಮಾಡಿ ನಾವು ಒಬ್ಬರು ಈ ಕೆಲಸ ಮಾಡ್ಕೊಂಡ ಐದು ನಿರ್ದೇಶನ ಒಂದು ವಿಚಾರ ಗೊತ್ತಿತ್ತು ನಾನು ಮಾತ್ರ ಅವು ಸರಿಯಾದ ರೈತರ ದುಂಪಿರ ಕೆಲಸ ಹಾಕುವುದಿಲ್ಲ ದೈವದೇವರಿಗೆ ನಮ್ಮ ದುಂಪಿರ ಏನೇನು ಹೆಚ್ಚಿಗೆ ಮಲ್ಕೊಂಡು ಬೇರೆ ನಾನು ಪರಿಪೂರ್ಣ ಸ್ವೀಕಾರ ಮಾಡ್ಕೊಂಡು ಆಟ ಮಲ್ಪುರ ತೂಪುರಕ್ಕೆ ಮಸ್ತು ಬೇರೆ ತಾವು ಏಪ್ರಿಲ್ 4 ತೂಪುರ ದಾನ ಅಂడి ಹೆಚ್ಚಿಗೆ ಹೆಚ್ಚಿಗೆ ಪಡೆಂಚಿನ ಒಲ್ಪುರ ಹೆಚ್ಚಿಗೆ ಆಗ್ತದೆ ವ್ಯವಸ್ಥೆ ಹೆಚ್ಚಿಗೆ ಆಗಬಲ್ಲಿ ಹೋಗಿ ತೀರ್ಮಾನ ನಮ್ಮ 25 ವರ್ಷ ಒಂದು ಹೆಚ್ಚು ವರ್ಷ ಯಾಂತರ 25 ವರ್ಷ ತುಂಬು ಲೋಕರನ್ನು ಯಾರು ఒక ಬಾಬಾಳೂರು ಇರ್ತದೆ ಕೆಟ್ಟ ಪ್ರಚಾರ ಬರುತ್ತಾ ದೈವದ ಈ ಒಂದು ಸೇವೆ ಮಾಡ್ಕೊಳ್ತೀವಿ ನಾವು
ಈ ಕರ್ತವ್ಯವನ್ನು ಅರೆಗೆ ವಹಿಸೋದಿತ್ತು ಮಾತಾಡ ನಮ್ಮ ಮಾತಾಡ್ತಾರೆ ಎಂಕಲ್ ಬಂದು ವೈಯಕ್ತಿಕ ಕರ್ತವ್ಯ ನಮ್ಮ ಕುಟುಂಬದ ಬರೋದು ವಹಿಸೋದಿತ್ತು ಕಾರಣ ಎಂಕಪ್ಪರೆ ಯಾಕಲ್ಲ ಎಂಕಪ್ಪರೆ ಭಾರಿ ಭಾರಿ ವ್ಯವಸ್ಥೆ ಭಾರಿ ವರ್ಷಗಳು ನಮ್ಮ ದೇವರ ಸೇವೆ ಬಂತಾದ್ದು ಅದಕ್ಕೆ ಕುಟುಂಬಿಕರು ಬರೋದು ಯಾವ ಡೆಲ್ಲಿ ತಗೋಬೋದು ತಾಯ್ಪಾಡ್ಕೊಂಡು ಎಂತ ಕಡ್ಡಾಯ ಕುಟುಂಬದ ಗೌರವ ಯಾವ್ದು ಉಂಟು ತಾಯ್ಪಾಡಿ ಯಾರು ಕೋಣಲ್ಲಿ ಬಂತು ಗೌರವ ಪ್ರಶ್ನೆ ಈ ತಪ್ಪರ ಜೋಕು ಒಂದಪ್ಪರ ಜೋಕು ಅದಕ್ಕೆ ಪ್ರಾಮಾಣಿಕವಾದ ರೀತಿಯಲ್ಲಿ ఇప్పుడు ಗಟ್ಟಿ ಯಾರು ಮಲ್ಲೆ ಆಯ ಮಲ್ಲೆ ನೀರಲ್ಲಿ ಹತ್ತು ನಾನು ವ್ಯಾಪಾರ ಮಾಡೋದು ₹5 ಪಾಡಿನ ಒಂಜೆ 5 ಲಕ್ಷ ಪಾಡಿನ ಒಂಜೆ ಸ್ವಲ್ಪ ತೀರ್ಮಾನ ಮಾಡ್ತದ ಐದು ಒಳ್ಳೆ ರೀತಿ ಅದು ಒಳ್ಳೆ ಬಂದ ಲೋಕಾಯರು ಲಪ್ತ ಸಮಯ ಬರ್ತದೆ ಲೋಕಾಯರು ಮಾರುಕೊಂಡು ಭಾರತ್ ಕಲ್ಲುಟ್ಟಿನ ನುಡಿ ಈ ಮಣ್ಣದ ಯೋಗ ಈ ಮಣ್ಣದ ಭೋಗ ಏಪ ಆರು ಒಂದು ಪಂಚ ನಾವು ಪರಿಪೂರ್ಣವಾದ ನಡತ ಬರ್ತದೆ ಖಂಡಿತವಾದ ಐಕ್ಯ ಸಾಕ್ಷಿದಾರವನ್ನ ನಮ್ಮ ಕುಟುಂಬಿಕರು ಈ ರೀತಿ ಭಕ್ತಿ ಶ್ರದ್ಧೆಯನ್ನು ನಮ್ಮ ಒಟ್ಟುಕೊಡುವುದು ನಮ್ಮನ್ನ ಲೋಕಾರತ್ವ ಅಪ್ಪ ಉಲ್ಲಾದೇ ಕಲ್ಪಿಯೇ ಬರ್ತದಂತ ಆ ನಂಬಿಕೆ ವಿಶ್ವಾಸ ಎಂಟು ಮಾತು ನಾವು ಮಾತು ನಾಡತ್ತಿಟ್ಟು ಇನ್ನೆಂಟ್ಲಿಗೆ ದೈವ ಅಪ್ಪ ಕೇಳಲ್ಲ ನಾಳೆ ಹೆಚ್ಚು ಕಮ್ಮಿ ಆತನಿಕ್ಕಿಲ್ಲ ದಾಯ ಆಗ್ತದೆ ಕೇಳಲ್ಲ ಗೊತ್ತಿಲ್ಲ ನಿತ್ಯ ಆಗ್ತದೆ ನಿತ್ಯ ದೇವರು ಯಾವಲ್ಲ ಅವು ಎಂಟು ಬರ್ತಿರುತ್ತೆ ದೈವನೇ ಬರ್ಕೋತದೆ ಅಂದರೆ ನಾನು ನಿತ್ಯ ಹಿರಿಯಾದ ಮಾಡ್ತಾರೆ ದೇವರು ಇಂಚೆ ಮಾತು ಅಣ್ಣ ಮಾತ್ರ ಇಂಚಿತ್ತ ಆಪನೆ ಮಾಡಿದೆ ಅಲ್ಲ ಅಪ್ಪೆ ಬಾಲ ಗುಲ್ಪಂತ ಅಪ್ಪ ಬೇರೆ ಬರ್ತೀಯ ಮತ್ತೆ ಎಂಕಲ ಕೂಡುವ ದೈವನೇ ತೀರಿತ್ತಲ್ಲ ಅಂದ್ರೆ ಎಂಕಲ ಇದರಿಂದ ಸಂಶಯ ಬರ್ತದಿಲ್ಲ ಅಂದರೆ ಇದು ಖಂಡಿತ ಎಂಕಲಿಗೆ ಬೇರೆ ಸಿಕ್ಕಿದೆ ಖಂಡಿತ ಮಾತ್ರ ಅಲ್ಲ ಪ್ರಾಯದ ಹೊತ್ತು ಎಲ್ಲಿ ಹಾಕಲಿಕ್ಕೆಲ್ಲ ಇಡೀ 10 ದಿನಕ್ಕೆ ಮತ್ತು ದೂರ ಉಡುತ್ತೆ ಹಾಕೋದು ಊರು ಉಡುತ್ತೆ ಹಾಕೋದು ಮಾತಾಡಲ್ಲ ಕಲ್ಲುಟ್ಟಿನ ಅಥವಾ ಕಡ್ಡಾಯವಂತ ಜನವರಿಕೆ ಮತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತದ ಹೋಗಾರೆ ಇದರಲ್ಲಿ ಒಂದು ಕಾಲಬೇಕು ವಿಠಲ್ರಾವ್ ಪಂಡಿತ್ಗೆ ಕಲ್ಲುಟ್ಟಿ ಅವನಿಗೆ ಮೃತ ಶ್ರೇಷ್ಠ ವಿಠಲ್ರಾವ್ ಪಂಡಿತ್ ಆ ಮಗಕ್ಕೆ ಎದುರಿಸುವ ಶಕ್ತಿ ಏನಿಲ್ಲ ಅಂಚೆ 5 ವರ್ಷ ಮತ್ತೆ ದೈವದ ನುಡಿ ಅಂಡಿ ದೈವದ ನುಡಿ ಇಲ್ಲಿ ಬರ್ಕೋತಿ ಈ ಸನ್ಮಾನವನ್ನು ಜಯಪಡಾರೆ ಗಣ ನಮ್ಮ ಗಣರಾಜ್ಯೋತ್ಸವದ ಸನ್ಮಾನ ಸಿಕ್ಕಿದೆ ನಮ್ಮ ಕರ್ನಾಟಕ ತಕ್ಷಣ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಏಕರು ರಾಜ್ಯ ಪ್ರಶಸ್ತಿಗೆ ಭಾರಿ ಪ್ರಾಮಾಣಿಕ ಪ್ರಯತ್ನ ಅಂತ ಮಲ್ತದ ಆಯ್ತು ಯೋಗ ಇದ್ದಂತೆ ಭಾಗ್ಯ ಆಯ್ತು ಯಾಕಂದ್ರೆ ಇದು ಒಟ್ಟಾರ ಬರುತ್ತೆ ಈ ಮಹಾವಲ್ಲ ಮೂಡುಗುಡಿ ಅಂತ ಕುಟುಂಬ ಪಡೆದ ದೈವ ಮೂಡುಗುಡಿಯಲ್ಲಿ ಆಗ್ತದೆ ಒಂದೇ ಏಕ ಮನಸ್ಸಿಗೆ ಅದಕ್ಕೆ ಒಟ್ಟಾರ ಬರುತ್ತೆ ಗೌರವವನ್ನು ಸಲ್ಲಿಸೋದು ಆ ಗೌರವವನ್ನು ಅವರು ಗೋಲ್ಸಿಲ್ಲ ತುಂಬತ್ತುಗಳು ಯಾಕಲ್ಲ ಪಟ್ಯಾರ ಮನೆಲ್ಲ ಸೇರೋ ಲೋಕಾಯಲ್ಲ ಅವು ಪಟ್ಯಾರ ಮನೆಯಲ್ಲಿ ವಿಲೀನ ಆಗ್ತದೆ ಭಾವನೆ ಈ ಸನ್ಮಾನ ಕೊಡೋದಿಲ್ಲ 5 ಮಿತ್ತು ಉತ್ತರೋತ್ತರ ನಡ್ಕೊಂಡು ಬರೋದರೊಟ್ಟಿಗೆ ನಮ್ಮ 2 ಕುಟುಂಬಿಕರು ಒಂದು ಕುಟುಂಬಿಕರಾದ ನಮ್ಮ ದೇವದೇವರ ನಕಲು ನಮ್ಮ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಳ್ಳುವುದು ದೇವರ ಅರ್ಥವನ್ನು ನಮ್ಮ ಇಡೀ ಕುಟುಂಬಿಕರ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡಲ್ಪಟ್ಟು ಆನಂದ ಆಡೋದು ಗೊತ್ತ ವ್ಯವಸ್ಥೆ ಮಾಡ್ತಾರೆ ಪೂರಿ ಜವಳಿ ಆ ಜವಳಿಯರಿಗೆ ಅದರಲ್ಲಿ ಖಂಡಿತ ಮನಸಾರ ವಂದನೆ ಮಾಡಬೇಕು ಈ ಕಾರ್ಯಕ್ರಮವನ್ನು ಆನಂದ ಆಡುವರು ಆನಂದ ಶೆಟ್ಟಿ ಎಂಕ್ಲಿ ಮಲ್ಪದಕ್ಕರು ಪಡೆದು ಅದು ಆರ್ಡರ್ ಹಾಕ್ತಾರೆ ಮತ್ತು ಶಾಲ್ ಮಾಡೋದಿಲ್ಲ ಬೇರೆ ಲೋಕೆಯರಿಗೆ ಹಾಗೆಯೇ ವಿಜಯಕುಮಾರ್ ಶೆಟ್ಟಿ ಅದಕ್ಕೆ ಮಾಲೆ ಮಾಡೋದಿಲ್ಲ ಭಾರಿ ದುಂಬುದ ನನ್ನ ದುಂಬುಡ್ತಿಚ್ಚಿ ನಂಬುದನ ಎಂಕಲ ಸದಾಶಿವ ಶೆಟ್ಟಿ ಬಂಡೆಂಕ್ಲಿಗೆ ವಿಠಲ್ ರೈತ್ ಬಗ್ಗೆ ಸದಾಶಿವನೇ ಗೊತ್ತಾ ಯಾಕೆ ಅದು ಸದಾಶಿವ ಶೆಟ್ರು ಅವ ಪುಷ್ಪವನ್ನು ಅರ್ಪಣೆ ಮಾಡ್ತದಿಲ್ಲ ಅಂತೀನಿ ಶಶಿ ಶೆಟ್ಟಿ ಗೌರವವನ್ನು ಕೊಡೋದಿಲ್ಲ ಹೇಮಂತ್ ಶೆಟ್ಟಿ ನೇಮಂತದವರ ಎಡೆಬರಡು ಹೇಮಂತ್ ಶೆಟ್ಟಿ ಸಿರ್ದಿಂಚಿ ಭಗವದ್ಭಕ್ತ ಬಂಧುಲೆ ಪಟ್ಯಾರ ಇಲ್ಲದ ನಾಗಮನ ಕಲ್ಲುಟ್ಟಿ ಪಂಜುರ್ಲಿ ಪರಿವಾರ ದೈವಲ್ನ ಈ ದಿವ್ಯ ಸಾನ್ನಿಧ್ಯದ ಜೀರ್ಣೋದ್ಧಾರ ಬಕ್ಕ ಬ್ರಹ್ಮಕಲಶೋತ್ಸವದ ಈ ಪೊರ್ಲ ಉಚ್ಚಯದ ಈ ಪೊರ್ತುಡು ಈತೆ ನಮ್ಮ ಮಾತೆನೆಲ್ಲ ಹಿರಿಯರ ನೆಂಚಿನ ಮಹಾಬಲ ಆಳ್ವೀರು ಪರ್ಲೆಕ್ಕನೆ
ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಮ್ಮ ಜಿಲ್ಲೆದ ಪ್ರಖ್ಯಾತ ದೈವ ನರ್ತಕಿರಾಯನಂಚಿನ ಲೋಕಯ್ಯ ಶೇರ ಮೇರೆಗೆ ಪಡ್ಯಾರೆಲ್ಲದ ಕುಟುಂಬಸ್ಥರು ಮನಪನಂಚಿನ ಗೌರವ ಅರ್ಪಣೆ ಈ ಒಂಜಿ ಪುರ್ಲ ಲೇಸೆಡು ಪುರ್ಲ ಗಳಿಗೆಡು ಚಾವಡಿದ ಬಾಕಿಲ್ಡು ಲೋಕಯ್ಯರಿನ ಗೌರವ ಮನ್ಪುನಂಚಿನ ಒಂಜಿ ಸೌಭಾಗ್ಯ ನಮ್ಮ ಪಾಲಿಗೆ ತಿಕ್ಕದನ್ನು ತಂಡ ನಮ್ಮ ನಿಜವಾದ್ಲ ಪುಣ್ಯವಂತರು ಲೋಕಯ್ಯರನಂಚಿನ ಉರಿ ದೈವ ನರ್ತಕಿ ಇನಿ ಅಣ್ಣೆ ಪರ್ಲೆಕ್ಕನೆ ಇಡೀ ಜಿಲ್ಲೆಡು ಮಾತ್ರ ತಂದೆ ರಾಜ್ಯ ಪರ ಊರುಡು ಪುಗರ್ತೆ ಪಡೆಯನಂಚಿನ ದೈವ ನರ್ತಕಿ ಲೋಕಯ್ಯರು ಇನಿ ಲೋಕಯ್ಯ ಶೇರ ಅನ್ನು ಪಂಡ ಅವು ದೈವ ನರ್ತನದ ಒಂಜೆ ನಾಣ್ಯದ ರಡ್ಡೆ ಮೋನೆಂದು ಪಂಡಲ ತಪ್ಪ ಒಂದು ಕರಿನ ಅವೇತು ವರ್ಷದಿಂಚಿ ಪಡ್ಯಾರಲ್ಲದ ಈ ಪುಣ್ಯದ ಮನ್ನಡು 6 ನಂಚಿನ ಈ ಒಂಜಿ ಸೇವೆದ ಪ್ರತೀಕವಾದ ಇನಿ ಈ ಪುಣ್ಯ ಕಾಲದ ಪುಣ್ಯ ಪರ್ವಡು ನಮ್ಮ ಮನ್ಪುಣಂಚಿನ ಈ ಗೌರವಾರ್ಪಣೆ ಆರ್ನ ನನ್ನದೊಂಬುದ ಬಾಲಡು ಅವೇತು ಸೇವೆ ಮನ್ಪುಣಂಚಿನ ಸೌಭಾಗ್ಯನು ನಮ್ಮ ಪಡ್ಯಾರಲ್ಲದ ದೈವದೇವರು ಅರೆಗೆ ನನಲಾತ್ ಕರುಣಿ ಸಾವಡು ವಿಶೇಷವಾದ ಅರೆಗೆ ಆರೋಗ್ಯನ ಕೊರತು ದೈವದೇವರು ಅರೆನು ಕಾಪಾಡು ಪನ್ಪುಣಂಚಿನ ಪ್ರಾರ್ಥನೆ ನಮ್ಮ ಮಾತೆಲ್ಲ ಮಂತೊಂದು ನಮ್ಮ ಪಡ್ಯಾರ ಇಲ್ಲದ ಗೌರವದ ಸಂಕೇತವಾದ ನಮ್ಮ ಅರೆಗೆ ಕೋರ್ಪಣಂಚಿನ ಒಂದು ಎಲ್ಯ ಬಂಗಾರದ ಕಾಣಿಕೆನೆ ನಮ್ಮ ಕುಟುಂಬದ ಹಿರಿಯಾಕಲು ಮಾತೆಲ್ಲ ಒಟ್ಟು ಸೇರೊಂದು ಕುರುಡು ಅರ್ನ ಬಲತ ಕೈಕೆ ದೀಯುಡು ಆ ಬಂಗಾರ ಎಂಚ ಪ್ರಜ್ವಲಿಸ ಒಂದುಂಡ ಅವೇ ರೀತಿಡು ಲೋಕಯ್ಯ ಶೇರ ಮೇರ್ನ ನಮ್ಮ ದುಂಬದ ಬಾಳು ಜೀವನ ಅವು ಪ್ರಜ್ವಲಿಸವಾಡು ಪಂಪರಂಚಿನ ಪ್ರಾರ್ಥನೆಯಲ್ಲ ನಮ್ಮ ಮಂತೋನ್ಗ ಈಗ ಈ ಪೊರ್ತು ಒಂಜಿ ನೆಪ್ಪ ಒಂದುಂಡು ಯಾನ ಶಾಲೆಗೆ ಪೋಂದಿತ್ತಿನಂಚಿನ ಪೊರ್ತು ಲೋಕಯ್ಯ ಶೇರ ಮೇರೆ ನಮ್ಮ ಈ ಮನ್ನಡು ಬತ್ತದ ಸೇವೆ ಮನ್ಪನಾಗ ನಮ್ಮ ಹಿರಿಯರಂಚಿನ ಕಲ್ಲಾಯಿ ವಿಠಲ್ ರೈಕಲು ನಮ್ಮ ಇಲ್ಲಗ ಮಾಡಿಗೆ ಕೊಡಾಜಿಗೆ ಬತ್ತದು ಎಂಗಲ ಪಪ್ಪಡ ಪಾತೆರ್ದು ಪಪ್ಪಲ ಅಜ್ಜರ್ಲ ಲೋಕಯ್ಯರೇನು ನಮ್ಮ ಇಲ್ಲಗ ಬರುವಂತದ್ದು ಐದು ಪಕ್ಕದ ಜವಾಬ್ದಾರಿನ ಕೊರ್ನ ಯಾನಪ್ಪಗ ಜೋಕುಲು ಆದಿತ್ತಿಂದಲ್ಲ ಅವು ಎಂಕ್ ನೆಂಪುಡಿ ಒರಿತಡು ಐದು ಪಕ್ಕ ನಿರಂತರವಾದ ಲೋಕಯ್ಯರು ನಮ್ಮ ಪಡ್ಯಾರ ಇಲ್ಲದ ಈ ಪುಣ್ಯದ ಮನ್ನಡು ಅಪ್ಪೆ ಕಲ್ಲುಟ್ಟಿನ ಸೇವೆನ ಮಂತೊಂದು ಬೈದರು ಅರ್ನ ಸೇವೆದ ಪ್ರತೀಕವಾದ ಇನಿ ಪಡ್ಯಾರ ಇಲ್ಲದ ಈ ಒಂಜಿ ಮನೆತನ ಬೆಳಗೊಂದೊಂದು ಪಂಡಲ ತಪ್ಪ ಒಂದು ಲೋಕಯ್ಯರು ಕಲ್ಲುಟ್ಟಿ ಅಪ್ಪಿನ ಸೇವೆನ ಮಂತದ ಕೊರ್ನಂಚಿನ ಆರ್ನ ಕೊಡಿ ನಾಲಾಯ್ದ ಆ ನುಡಿಯುವ ಉಂಡ ಇನಿ ಸತ್ಯ ಅದು ಪಡ್ಯಾರ ಮನೆ ಪ್ರಜ್ವಲಿಸ ಒಂದೊಂದು ಪಂಡ್ರೆ ನಮ್ಮ ಮಾತೆಲ್ಲ ಸಂತೋಷ ಪಡೆಯುವುದು ನಮ್ಮ ಕೊರ್ನಂಚಿನ ಈ ಒಂಜಿ ಮಾನಾದಿಗೆನು ಸ್ವೀಕಾರ ಮಂತನಂಚಿನ ಲೋಕಯ್ಯ ಶೇರ ಮೇರೆಗೆ ಪಡ್ಯಾರ ಇಲ್ಲದ ಮಾತ ಬಂದುಲ್ಲ ಪರವಾದ ಈ ಮನೆತನದ ಪರವಾದ ಉಳಲ್ ಜಿಂಗಿನ ಸೌಮ್ಯ ಸಂದೈತ ಮಂತೊಂದು ಇತ್ತೆ ಲೋಕಯ್ಯ ಶೇರ ಮೇರು ರಡೆ ರಡೆ ಪಾತೆರಡು ಪಂದು ಬಿನೈಕೆ ಮಂತೊಂದುಲ್ಲ ಸೀಮೆದ ದೇವರನ್ನ ಗ್ರಾಮದ ದೇವರನ್ನ ಗ್ರಾಮ ದೇವರನ್ನ ಪಡ್ಯಾರಿಲ್ಲದ ಸರ್ವಶಕ್ತಿರನ್ನ ಪ್ರಾರ್ಥನೆ ಮಾಡ್ಕೊಂಡು ಪಡ್ಯಾರಿಲ್ಲದ ಮನೆತನದ ಮಾತಾ ಹಿರಿಯಾಗಲೇ ಮಾತಾ ಒಂದನ ಮಾಡ್ಕೊಂಡು ಇನ್ನೇ ಎಂಗೊಂಜಿ ಭಾರಿ ವಿಶೇಷ ಸಂತೋಷದ ಪಂಡ ಪಡ್ಯಾರೆಲ್ಲಡೆ వచ్చి ಕಾಲೋಡೆ ನೇಮಕ ಮಾಡ್ತೀನಿ ಅಂಡ ಈಗ ಆಲೂರು ಬಂಡ್ಲು ಕಡೆ ಇಂಕಲ ಮಾಂಡು ಬಾಬಾಲೂರು ಒಕ್ಕ ನಮ್ಮ ಮಾಬಾಲೂರು ಇಂಜನ ಪಾತೆರ ಕೊಂಚ ಜನಸಾರಿ ಕಟ್ಟಿಟ್ಟು ವಿಚಾರ ಪಂಡಗ ವಿಠಲ್ రైతుల పండరికి యాన ఏరు నల్ల నేమత్తు కొంది ఆయన వీలే కొడుపుచి అవి జన ఎంచ ఇప్పడు ఇంకా ఫస్ట్ ఆయన నేమంతు ఓడి పన్నాక ఓగులా పుడుతూ ఇట్లా ಬೇರೆ ನಕ್ಕಲ ಬಾಬಾಗಳು ಬೇರೆ ಹೊಂಡರಿಗೆ ಈಗ ನೇಮ ಬುಕ್ಕದಲ್ಲಿ ಅಂತ ಒಂದು ವೀಲೆ ಕೊರಲಿ ಮಾಡಿ ಉಳ್ಳಾಜಿನ ಮನೆಯಲ್ಲಿ ಅಂತ ಹೇಳಿ ಇದ್ದೀರಿ ತೂದಿ ನನ್ನ ತೂನವನೇ ಅರೇಂಜ್ ಮಾಡಿರಿ ಯಾರು ನೀನು ನೇಮ ತೂಪಿನೆಲ್ಲ ಬದಲು ಮರ ನೀನು ತೂನನೆ ಅರ್ಥ ಅನ್ಕೊಂಡ ಅಪ್ಪೇ ತೋಲ್ಲ ಮಾಡೋದು ಈಗ ವೀಲೆ ಬರ್ಪ ವೀಲೆ ಕೊರಿಯರಿ ಆನೇಳು ದಿನ ಒಟ್ಟಾಗೆ నేను మాత్రం ఈ పట్టేరు 19 ನೇಮ ಬುಕ್ಕೆ ನಾನು ಕುಟುಂಬದ ಸದಸ್ಯರ ನೇಮಕ ಮಾಡ್ತೇವೆ ಒಬ್ಬಾಗ ಮಾತಿರ್ತಾರೆ ಚಾವಟ್ಟು ಬಂದು ಮಾತಿರ ಕುಟುಂಬದಲ್ಲಿ ಪ್ರಸಾದ ಮಾಡ್ಕೊಂಡು ಅಂತಿತ್ತು ಏನಲ್ಲ ಬೈರವರು ಎತ್ತಂಬದು ಬಂದಿರು ಮಾತಿರ್ತಾರೆ ಅಂತ ಇಂಕಲ ಕುಟುಂಬ ಕೊಂಚ ಸೇರ್ಪಡೆ ಆಗ್ತದೆ ಇದೇ ಇಂಕಲ ಕುಟುಂಬದ ಬಂಡೇರ ಸಂಸಾರ ಬಂಡೇರಿ ಪಾತ್ರೆ ಬಂಡಿ ಇಲ್ಲಿ ಬಿಟ್ಟ ದೇವರೇ ಅದು ನೋಡಬಾರ್ದು ನಾವೊಂದು ಎಂಕೋರ್ನ ಮಲ್ಲ ಕೊಡುಗೆ ಮಂಡ ಈ ಪಟ್ಟೇರೆಲ್ಲ ಬರ್ತದೆ ಈಗ ನಾವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕು ಈ ಪ್ರಶಸ್ತಿ ದಿಕ್ಕರ ಕಾರಣ ಪಟ್ಟೇರೆಲ್ಲದ ಅಪ್ಪನ ಪ್ರೇರಣ ಶಕ್ತಿ ಆದಿ ವಿಠಲ್ ರೈಗಳು ಅಂತ ಒಂದು ವಿಶ್ವಾಸ ಆದಿ ಅದಕ್ಕೆ ಕಾರಣಕರ್ತ ಕೊಂಡ ವಿಠಲ್ ರೈಗಳ ಮಗಿ ಲಕ್ಷ್ಮೀನಾರಾಯಣ ರೈಗಳು ಈ ಲಕ್ಷ್ಮೀನಾರಾಯಣ ರೈಗಳ ಭಾಸ್ಕರ್ ರೈ ಕುಪ್ಪಲ್ಲಿ
ಮುಗುಳ್ನಾಡು ಜನ ರಾತ್ರಿ ಬಗೆಯಲ್ಲಿ ಬಂಗ ಮಾಡ್ತಿದ್ದೆ ಇಂಜಿ ಪ್ರಶಸ್ತಿ ಕೇಳಿ ಭಾರಿ ಪ್ರಯತ್ನ ಮಾಡ್ತಾರೆ ಐದು ಜಮ್ಮಡ್ ಮಾಡ ಪೆರಚಿ ಅಪ್ಪಣ ಯಾನಪ್ಪ ಎನ್ನ ನಂಬಿಕೆ ನಾವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದೀನಿ ಎಲ್ಲ ಅದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದು ಡಾಕ್ಟರ್ ಮೋಹನ್ ಕೇರಳ ಓದಿದ್ದೀನಿ ಓದಿಕೊಂಡಲ್ಲ ನೀವು ಪಡ್ಡೇರಳ್ಳದ ಅಪ್ಪನ ಪ್ರಸಾದ ಮಾಡಿ ಅನ್ನೋ ನಂಬಿಕೆ ಆ ನಂಬಿಕೆನೇ ಇದು ಮಟ್ಟ ಜೀವಂಬ ಇದೆ ಈಗ ಗೌರವ ಕೊರಿಯಾನಿಕರು ನನ್ನ ತುಂಬ ವಂಚನೆ ಎನ್ನಡದ್ದು ಸಾಧ್ಯಾಪನ ಚಿರಋಣಿಂದ ಪಾತ್ರರು ನಿಮಗೆ ಸಾಧ್ಯಾಪನ ಮುಟ್ಟಾಗಿ ಈ ಪಡ್ಡೇರಲ್ಲಿ ಬರ್ತೀವಿ ಎನ್ನಡದ್ದು ನೇಮ ಕಟ್ಟರೆ ಸಾಧ್ಯತೆ ನನ್ನ ಮಕ್ಕಳಿಗೆ ಬೇಕಪ್ಪನ ದೇವರಿಗೆ ಜನ ಬರ್ತೀರಿ ಆ ಪ್ರಶ್ನೆ ಬರ್ತಾರೆ ಆನಲ್ಲ ದುರ್ಮುಟ್ಟಾದು ಯಾವಾಗ ಕಂಡು ಬೇರೆ ನೇಮದ ಕ್ರಿಯವಾಗದಂಜಿನ ಇವಾಗಲೂ ಮಾತ ಪುದು ಮಲ್ಪಂದಪ್ಪನ ಶಕ್ತಿ ದೇವರಿಗೆ ಒದಗಾದ ಮಲ್ಪವನ್ನು ವಿಶ್ವಾಸ ನಿಮಗೆ ಮಾತಿರಲ್ಲ ಪಟ್ಟಣದ ಕುಟುಂಬ ಸಂಸಾರ ಬಂಧುಲೆ ಮಾತನಿಗೆ ಒಂದನೇ ಮಾತೊಂದು ఎక్కువ ಕೊರೋನಾ ಸೇವೆ ಖುಷಿಯಾಗಿ ನನಗೆ ರಡ್ನೆ ಖುಷಿ ಅಂಜಿನ ಒಂದಕ್ಕೆ ಪಡ್ಡೇರಲ್ಲಿ ಗುರು ಇತ್ಯಾದಿ ಕಲತನಕ್ಕೆ ಇತ್ತಿರಲಿ ಎನ್ನ ಭಾವನೆ ದಯವಂತ ಒಂದು ಗುರು ಇತ್ಯಾದಿ ಕಲತನಪ್ಪ ಗುರು ಪ್ರಾಪ್ತಿಚ್ಚಿರಿ ಮಲ್ಲ రోజు ಪಾತ್ರ ಬಂತಿರು ದೇವರು ಮುನ್ನಿಡೆಲ್ಲ ಗುರು ಸರಿ ಮಾಡ್ಬೇರಿಗೆ ಗುರು ಮುನ್ನಿಡೆ ಎಲ್ಲ ಸರಿ ಮಾಡ್ಬೇಕು ಸಾಧ್ಯ ಇಂಚಿನ ಮತ್ತೆ ತೇರಿನಂಗೆ ಅಪ್ಪಗ ಒಂದು ಅಪೇಕ್ಷತೆ ಕ್ಷೇತ್ರದಲ್ಲಿ ಗುರು ಸ್ಥಾಪನೆ ಆಗುವುದು ಇನ್ನೀಗ ಗುರು ಸ್ಥಾಪನೆ ಅಂಡ್ ಪಡ್ಡೇರಿ ಓ ಬಂಡ ಒಂದು ಅಡಿಗೆದ ಇಲ್ಲಿ ಮಾಡ್ತಾರೆ ಅಡಿಗೆದೆಲ್ಲ ಒಂದು ಪಟಾದಿಯರು ತಯಾರು ಮಾಡ್ತಾರೆ ಇನ್ನೊಬ್ಬ ಗುರು ಸ್ಥಾಪನೆ ನನ್ನ ಭಾವನೆ ಪಡ್ಡೇರಲ್ಲ ಗುರು ಸ್ಥಾಪನೆ ಯಪ್ಪನ ನಮ್ಮನಾರು ಸರಿ ಮಾಡ್ತೀರ ಗುರು ದೇವರು ಖಂಡಿತ ನಾವು ಉಳ್ಳೇರು ಐಕ್ಯದ ಪಾತ್ರ ಬಂದರೆ ಹರಮಣಿದರೆ ಗುರು ಕಾವ ಗುರುಮಣಿದರೆ ಪರ ಕಾವನೆ ಅದನ್ನ ಪಾತ್ರ ಜನ ಗುರು ಮುನಿನ ದೋಷ ಪರಿಹಾರದಿಂದ ಗುರು ಪ್ರಾಪ್ತಿ ಆದ್ರೆ ನನಗೆ ಮಾತೆಲ್ಲ ಆತ್ಮಗಳ ನನಗೆ ಕೈ ಮುಗಿಯುಂಟು ಸಂತಾನಿಗೆ ಮತ್ತು ಭಕ್ತಿವನ್ನು ಕೈ ಮುಗಿಯುಂಟು ಅಪ್ಪನ ಸೇವತನದ ಮಲ್ಪಗೊಂಡು ಪಾತ್ರಂದು ಈ ಪಡ್ಡೇರೆಲ್ಲ ಅಲ್ಲಿಗಳು ಕಿಂಚಿತ ಕಾಣಿಕೆಂದು ಕಿಂಚಿತ ಪವಿತ್ರನೇ ಆ ಪವಿತ್ರ ಭಗವತ ಕಾಣಿಕೆಯನ್ನು ಸದಾಕಾಲನ ಶಿರಸು ಒಂದು ನಮ್ಮ ದುಮ್ಮಗಳನ್ನು ಪೀಳಿದ್ರೆ ಚಾಕಿರಿ ಮಲ್ಪದ ದೇವರನ್ನು ಪಾತ್ರಂದು ಮತ್ತು ಒಂದನೇ ಮಾತ್ರ ಪಾತ್ರ ಜೈ ಗುರುನಾಥ. ನನಾತು ಮೇರೆಗೆ ಕಲ್ಲಟ್ಟು ಕಂಜಿಲೆ ಅರ್ಥ ಜುಮಾದಿ ಬಂಡೆ ಮೈಸಂದೆ ವರ್ಣಾರಿ ಗುಲಿಗೆ ನಾಗದೇವರಿ ಮೇರೆಗೆ ನನಾತು ಹೆಚ್ಚಿನ ರೀತಿಯ ಮೇರೆಗೆ ಸಹಕಾರ ಕೊರಡು ಬಂದು ಕೂಡ ವಿನಂತಿ ಮಂತ್ರವಲ್ಲ